ಕೃಷ್ಣ, ಎಲ್ರಿಗೂ ನಮಸ್ಕಾರ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಎಲ್ರು ಹೇಗಿದ್ದೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಚೆನ್ನಾಗಿದ್ದೀವಿ ಪ್ರಭುಜಿ. ಧನ್ಯವಾದಗಳು. ಓಕೆ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓಕೆ, ಇವತ್ತಿನ ಕ್ಲಾಸ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಇವತ್ತಿನ ಅಧ್ಯಾಯ 17. ಒನ್ ಮೋರ್ ಡೇ, 18ನೇ ಅಧ್ಯಾಯ ಆದ್ರೆ ನಮ್ಮ 18 ಡೇಸ್ ಮುಗಿಯತ್ತೆ. ಅಧ್ಯಾಯ 17ಕ್ಕೆ ಶ್ರದ್ಧಾತ್ರಯ ವಿಭಾಗ ಯೋಗ. ನಿಮಗೆಲ್ಲರಿಗೂ ಸ್ವಾಗತ. ನಾವು ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಾ ಗದಾಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಹಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದ ಸಹ ಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಿನ್ನೆ ಏನ್ ನೋಡಿದ್ವಿ ನಾವು? ಹರೇ ಕೃಷ್ಣ ಪ್ರಭುಜಿ. ಹೇಳ ಪ್ರಭುಜಿ. ಹೇಳಿ. ದೈವಿ ಸ್ವರೂಪ ಅಧ್ಯಾಯ 16. ದೈವಿ ಸ್ವರೂಪದಲ್ಲಿ ಇದ್ದವರಿಗೆ ಯಾರಿಗೆ ಭಗವಂತನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿರುತ್ತಾರೋ ಅವರಿಗೆ ಭಯ ಎನ್ನುವುದು ಇರುವುದಿಲ್ಲ. ಅವರು ಅಭಯರಾಗಿರ್ತಾರೆ ಅಂತ. ಅಸ್ತಿತ್ವದ ಶುದ್ಧೀಕರಣ ಅಂದರೆ ಅಂತರಂಗದಲ್ಲೂ ಬಹಿರಂಗದಲ್ಲೂ ಶುದ್ಧವಾಗಿ ಇರುತ್ತಾರೆ. ದಿವ್ಯ ಜ್ಞಾನ ಎಂದರೆ ಗುರುಗಳ ಮುಖಾಂತರ ಕೇಳಿ ತಿಳಿದುಕೊಳ್ಳೋದು, ಭಗವಂತನ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳೋದು. ಕ್ವಾಲಿಫಿಕೇಶನ್ ಇದ್ದರೆ ಮಾತ್ರ ಬೇರೆಯವ್ರಿಗೆ ಹೇಳ್ಬೋದು ಅಂತ ಹೇಳಿದ್ದಾರೆ ಪ್ರಭುಜಿ. ದಾನ ಅಂದ್ರೆ ಬ್ರಹ್ಮಚಾರಿಯವ್ರಿಗೆ ಬೇಡಿ ತಗೊಳ್ಳೋದ್ರಲ್ಲಿ ಅವರಿಗೆ ದಾನದಲ್ಲಿ ಆಸಕ್ತಿ ಇರ್ತದೆ. ಮತ್ತೆ ಗೃಹಸ್ಥರು ಮಾತ್ರ ದಾನ ಮಾಡ್ಲಿಕ್ಕೆ ಅರ್ಹರು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಗೃಹಸ್ಥರಾದವರು ದಾನವನ್ನ ಮಾಡಬೇಕು. ದೇವರ ಬಗ್ಗೆ ಸರಿಯಾಗಿ ತಿಳಿದು ಜೀವನ ಮಾಡುತ್ತಿರುವ ಗೃಹಸ್ಥರಿಗೆ ದಾನ ಮಾಡಬಹುದು ಅಂತ ಹೇಳಿದ್ದಾರೆ. ಅವರು ದಾನ ಮಾಡಬಹುದು. ಸರಿಯಾದ ಸಮಯದಲ್ಲಿ ಸರಿಯಾದವ್ರಿಗೆ ಮಾತ್ರ ಮಾಡ್ಬೇಕು ಅಂತ ಹೇಳಿದ್ದಾರೆ. ಆತ್ಮ ಸಂಯಮ ಎಂದರೆ ಮನಸ್ಸನ್ನು ಭಗವಂತನಲ್ಲಿ ಕೇಂದ್ರೀಕರಿಸುವುದು. ಯಜ್ಞ ಎಂದರೆ ನಾಮ ಜಪ ಮಾಡುವುದು. ವೇದ ಅಧ್ಯಯನ ಅಂದರೆ ವೇದವನ್ನು ಅಧ್ಯಯನ ಮಾಡುವುದು ಮತ್ತು ದೈವ ಸ್ವರೂಪ ಎನ್ನುತ್ತಾರೆ ಭಗವಂತ. ಮಾಡ್ಬೋದು ಅಂತ ಹೇಳ್ತಾರೆ. ಮಾಡುವವರು. ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ ಇವು ಸರಿಯಾಗಿ ಇರ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ತ್ಯಾಗ ಎನ್ನುವುದು ತ್ಯಾಗವನ್ನು ಬಿಡುವುದಕ್ಕೂ ಸಿದ್ಧವಾಗಿರಬೇಕು. ತ್ಯಾಗನ ಬಿಡಬೇಕು, ಎಲ್ಲದಕ್ಕೂ ಸರಿಯಾಗಿ ಸಿದ್ಧರಾಗಿರ್ಬೇಕು. ಕೋಪ ಮಾಡಿಕೊಳ್ಳಬಾರದು ಅಂತ ಹೇಳಿದ್ದಾರೆ. ದೈವಿ ಸ್ವಭಾವ. ದೈವಿ ಸ್ವಭಾವದಲ್ಲಿ ಇರುವವರು ಆಯ್ತು. ತಪ್ಪು ನಾನು ಅಸುರಿ ಸ್ವಭಾವದವರು ನಾನೇ ಸರಿ ಎನ್ನುವುದು ಪ್ರತಿಯೊಬ್ಬರಲ್ಲೂ ಇರುತ್ತದೆ. ಸುಳ್ಳು ಅಹಂಕಾರ, ಸುಳ್ಳು ಪ್ರತಿಷ್ಠೆ ಏನು ಮಾಡುತ್ತದೆ, ಬೇರೆಯವರ ತಪ್ಪು ನಾನೇ ಸರಿ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತದೆ. ಇದು ದೈವಿ ಸ್ವರೂಪ ಅಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಗುರುಗಳಿಗೆ ಯಾರು ಶರಣಾಗತಿ ಆಗಿರುತ್ತಾರೋ ಅವರಿಗೆ ಸರಿಯಾಗಿ ಐಹಿಕ ಬಂಧನದಿಂದ ಬಿಡಿಸುವುದು ಅವರ ಕರ್ತವ್ಯ ಅಂತ ಹೇಳಿದ್ದಾರೆ. ಮತ್ತೆ ಈ ಐಹಿಕ ಪ್ರಪಂಚದಿಂದ ಬಿಡುಗಡೆ ಆಗ್ಬೇಕಂದ್ರೆ ದೇವಿ ದೇವತೆಗಳಾಗಲಿ ಅದೇ ಕೆಲಸ ಮಾಡ್ಬೇಕು, ಅದೇ ಅವರ ಉದ್ದೇಶ ಅಂತ ಹೇಳಿದ್ದಾರೆ. ಆಸೆ ಎಂದರೆ ಭಗವಂತನ ಬಗ್ಗೆ ಆಸೆ ಇರಬೇಕು. ಐಹಿಕ ಇಂದ್ರಿಯ ತೃಪ್ತಿಗೆ ಆಸೆ ಇರಬಾರದು. ಮೃದು ಸ್ವಭಾವದವರಾಗಿರ್ಬೇಕು ಅಂತ ಹೇಳಿದ್ದಾರೆ. ನಮ್ರತೆ ಎಂದರೆ ಗುರುಗಳಲ್ಲಿ ಇರುತ್ತದೆ. ದೃಢ ಸಂಕಲ್ಪ ಎಂದರೆ
ನಮ್ಗೆ ಏನೇ ತೊಂದ್ರೆ ತಾಪತ್ರಯಗಳಿರ್ಲಿ ಅದು ಹರಿನಾಮ ಮಹಾಮಂತ್ರವನ್ನು ಸರಿಯಾಗಿ ಮಾಡ್ಬೇಕು. ಪ್ರತಿದಿನ 16 ಮಾಲೆ ಜಪ ಮಾಡ್ಬೇಕು. ಇದು ಇಸ್ಕಾನ್ನ ನಿಯಮ ಅಂತ ಹೇಳಿದ್ದಾರೆ. ಅಸೂಯೆ ಯಾವತ್ತು ಯಾರ ಮೇಲೂ ಮಾಡಬಾರದು. ಪ್ರತಿಯೊಬ್ಬರು ಭಗವಂತನ ಸೇವೆ ಮಾಡಿದ್ರೆ ಅದನ್ನು ನಾವು ಆನಂದಿಸಬೇಕು. ಗೌರವಕ್ಕೆ ಆಸೆ ಪಡಬಾರದು, ಸ್ಥಿತಪ್ರಜ್ಞನಾಗಿರಬೇಕು ಅಂತ ಹೇಳಿದ್ದಾರೆ. ಅಸುರಿ ಗುಣಕ್ಕೆ ಸಂಬಂಧಿಸಿದ್ದು ಯಾವುದೆಂದ್ರೆ ಜಂಬ, ದರ್ಪ, ಅಭಿಮಾನ, ಕೋಪ, ಕ್ರೌರ್ಯ ಮತ್ತು ಅಜ್ಞಾನ. ದೈವಿ ಸ್ವಭಾವ ಅಂದರೆ ಮುಕ್ತಿಗೆ ಕೊಂಡೊಯ್ಯುವುದು. ಅಸುರಿ ಗುಣಗಳು ಐಹಿಕ ಪ್ರಪಂಚದಲ್ಲಿ ಬಂಧನಕ್ಕೆ ಒಳಗಾಗಿಸುತ್ತದೆ. ಆಮೇಲೆ ಅರ್ಜುನನ್ಗೆ ಹೇಳಿದರೆ ಅವರು ದೈ ಸ್ವರೂಪದಿಂದ ಹುಟ್ಟಿದವರಾಗಿದ್ದಾರೆ. ಅಂದ್ರೆ ಪಾಂಡವರೆಲ್ಲ ಭಗವಂತನ ಕೃಪೆಯಿಂದಲೇ ಹುಟ್ಟಿದವರು. ಕುಂತಿಯ ಮಕ್ಕಳು 3 ಜನ, ಕುಂತಿಯ ಮಕ್ಕಳು, ಮಾದರಿ ಮಕ್ಕಳು 2. ಅದಕ್ಕಾಗಿ ಅರ್ಜುನನಿಗೆ ಭಗವಂತ ಹೇಳುತ್ತಾರೆ, ನೀನು ದೈವಿ ಸ್ವರೂಪದಿಂದ ಅವನು ಹುಟ್ಟಿದ್ದಾನೆ, ದೈವಿ ಸ್ವಭಾವನ ಅವನು ಹೊಂದಿದ್ದಾನೆ. ಜಗತ್ತಿನಲ್ಲಿ ಸೃಷ್ಟಿಯಾಗಿರುವವರೆಲ್ಲ ಎರಡು ವಿಧ. ಒಂದು ದೈವಿ ಸ್ವರೂಪ, ಇನ್ನೊಂದು ಅಸುರಿ ಸ್ವಭಾವ ಅಂತ ಹೇಳಿದ್ದಾರೆ. ಅಸುರಿ ಸ್ವಭಾವದರಿಗೆ ಇರುವುದಿಲ್ಲ, ಸನ್ನಡತೆ ಇರೋದಿಲ್ಲ, ಸತ್ಯವೂ ಇರೋದಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಸೊ ಏನಂದ್ರೆ ಯಾರು ದೈವಿ ಸ್ವರೂಪವನ್ನು ಹೊಂದಿರ್ತಾರೆ ಅವರು ಭಗವಂತನಿಗೆ ಶರಣಾಗತರಾಗ್ತಾರೆ, ಮತ್ತೆ ಅವರು ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ. ಅಸುರಿ ಸ್ವಭಾವದವರು ನಂಬೋದಿಲ್ಲ ಭಗವಂತ ಇದ್ದಾನೆ ಅನ್ನುವಂಥದ್ದು. ಅವರಿಗೆ ಕಾಮವೇ ಪ್ರಧಾನ ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಕಾಮ ಅಂದ್ರೆ ಈ ಪ್ರಪಂಚಕ್ಕೆ ಅಂಟಿಕೊಂಡಿರುವಂತಹದ್ದು ಇಂದ್ರಿಯ ತೃಪ್ತಿಯೇ ಪ್ರಧಾನ ಅಂತ ಅವರು ತಿಳ್ಕೊಳ್ತಾರೆ ಅನ್ನುವಂಥದ್ದು. ಹರೇ ಕೃಷ್ಣ. ಇವತ್ತು ಅರ್ಜುನ ಪ್ರಶ್ನೆಯನ್ನ ಕೇಳ್ತಾನೆ, ಮತ್ತೆ ಅನಧಿಕೃತ ಆರಾಧನೆ. ಈಗ ಕೆಲವರು ಮನಸ್ಸಿಗೆ ಬಂದಾಗ ದೇವ್ರ ಪೂಜೆಯನ್ನ ಮಾಡ್ತಾರೆ, ಆ ರೀತಿ ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನ ಅವನು ಕೇಳ್ತಾನೆ. ಅದಾದ್ಮೇಲೆ ಭಗವಂತ ಉತ್ತರ ಕೊಡ್ತಾನೆ, ಅದರಲ್ಲಿ 3 ಬಗೆಯ ಶ್ರದ್ಧೆ ಇರುತ್ತೆ ಅನ್ನುವಂಥದ್ದು. ಯಾಕೆಂದ್ರೆ ಶ್ರದ್ಧೆ ಅನ್ನುವಂಥದ್ದು 3 ಬಗೆಯದು. ಆ ರೀತಿಯಾಗಿ ಬೇರೆ ಬೇರೆ ರೀತಿಯ ಶ್ರದ್ಧೆ ಇರುತ್ತೆ. ಬೇರೆ ಬೇರೆ ರೀತಿಯ ಶ್ರದ್ಧೆ ಇದ್ರೆ ಏನಕ್ಕೆ ಏನಾಗತ್ತೆ ಅನ್ನೋದು ಹೇಳ್ತಾನ ಅವನು. ಅದರಿಂದ ಅವರ ನಂಬಿಕೆಯ ಮೇಲೆ ಈ ಆರಾಧನೆ ಅನ್ನೋದು ನಿರ್ಧಾರವಾಗುತ್ತೆ. ಅದರಿಂದ 3 ವಿಧಗಳಲ್ಲಿ ನಾವು ಆಹಾರವನ್ನ ಹೇಗೆ ಸೇವಿಸುವಂತಹದ್ದು, 3 ವಿಧಗಳಲ್ಲಿ ನಾವು ತಪಸ್ಸನ್ನ ಮಾಡುವಂತಹದ್ದು ಹೇಗೆ, 3 ವಿಧಗಳಲ್ಲಿ ಅಂದ್ರೆ ಸತ್ವ, ರಜ, ತಮ ಈ 3 ಗುಣಗಳಿಂದ ತಪಸ್ಸನ್ನ ಮಾಡುವುದು ಹೇಗೆ, ಅಥವಾ ದಾನ ಹೇಗೆ ಮಾಡ್ತೇವೆ ನಾವು ಈ 3 ವಿಧಗಳಲ್ಲಿ. ಯಾರ್ಯಾರು ಸತ್ವಗುಣದಲ್ಲಿ ಇರ್ತಾರೆ ಯಾವ ರೀತಿ ದಾನ ಮಾಡ್ತಾರೆ, ಯಾವ ರೀತಿ ತಮೋ ಗುಣದಲ್ಲಿ ಇರೋರು ಯಾವ ತೀರ ದಾನ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ನಾವು ಕೊನೆಯದಾಗಿ ಓಂ ತತ್ಸತ್ ಅಂದ್ರೆ ಏನು, ಓಂ ತತ್ಸತ್ ಅನ್ನುವಂತಹದನ್ನ ಯಾವಾಗಿನಿಂದ ಯಾರು ಹೇಳ್ಕೊಂಡು ಬಂದಿದ್ದಾರೆ, ಯಾಕೆ ಹೇಳ್ತಾರೆ ಇದನ್ನ ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡಿಕೊಳ್ಳೋಣ. ಸೊ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನ ನಾವು ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಯೇ ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಹರೇ ಕೃಷ್ಣ. ನಿಹಾರಿಕಾ ಮಾತಾಜಿ. ಹರೇ ಕೃಷ್ಣ ಗುರುಜಿ. ನನ್ ಪುಷ್ಪ ನನ್ ಮಗಳು 7 ಗಂಟೆ ಬ್ಯಾಚ್ಗೆ ಹಾಕೊಂಡ್ಬಿಟ್ಟಿದ್ಲು ಮೊಬೈಲ್, ಅದಕ್ಕೆ ಬಂದ್ಬಿಟ್ಟಿದೆ ಗುರುಜಿ, ಕ್ಷಮಿಸಿ. ಹೇಳ್ತೀನಿ ಗುರುಜಿ. ಹರೇ ಕೃಷ್ಣ ಗುರುಜಿ. ಅರ್ಜುನನು ಪ್ರಶ್ನಿಸಿದನು, ಕೃಷ್ಣ, ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ? ಹರೇ ಕೃಷ್ಣ ಗುರುಜಿ. ಶಾಸ್ತ್ರ ಹೇಗೆ ಹೇಳತ್ತೋ ಅದನ್ನ ಬಿಟ್ಟು ತಮಗಿಷ್ಟ ಬಂದಂತೆ ಮಾಡುವವರ ಕಥೆ ಏನು? ಕಲ್ಪನೆಗೆ ಅನುಗುಣವಾಗಿ ಅಂತ ಅಂದ್ರೆ ಅವರೇ ಆಲೋಚನೆ ಮಾಡ್ಕೊಳ್ಳೋದು, ಅವರೇ ಥಿಂಕ್ ಮಾಡೋದು, ನಾನು ಹಿಂಗ್ ಮಾಡ್ತೀನಿ ಏನಾಗತ್ತೆ ಅಂತ ಕೆಲವರು ಮಾಡ್ತಾರೆ. ಅಂತವರ ಕತೆ ಏನು ಅಂತ ಹೇಳ್ತಾನೆ ಭಗವಂತ. ಏನ್ ಹೇಳ್ತಾನೆ ಭಗವಂತ? ನನ್ನನ್ನ ಕೃಷ್ಣನನ್ನಾಗಿಯೇ ಆರಾಧಿಸಬೇಕು, ಅವನನ್ನ 2 ಕೈಗಳ ರೂಪದಲ್ಲಿ ಅಂತ ಅವನು ಮೊದಲೇ ಹೇಳಿದ್ದಾನೆ. ಆದ್ರೆ ಈಗ ಇಲ್ಲಿ ಇವನು ಕೇಳ್ತಾ ಇದ್ದಾನೆ, ಈ ರೀತಿಯಾಗಿ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಮಾಡುವ ಕತೆ ಏನಾಗತ್ತೆ, ಅವ್ರು ಯಾವ ಗುಣದಲ್ಲಿ ಇರ್ತಾರೆ ಅನ್ನೋದನ್ನ ಕೇಳ್ತಾನೆ.
ಸೊ ಇಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಭಗವಂತ ಉತ್ತರ ಕೊಡ್ತಾನೆ ಅದಕ್ಕೆ. ಶ್ರೀ ಭಗವಾನ್ ಉವಾಚ ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿತಾಂ ಶೃಣು ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯಶ್ರದ್ಧಃ ಸ ಏವ ಸಃ. ಹರೇ ಕೃಷ್ಣ. ಸುಮಿತ್ರಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳದ್ದು ಆಗಿರಬಹುದು, ಸಾತ್ವಿಕ, ರಾಜಸ, ತಾಮಸ. ಈಗ ಆ ಬಗ್ಗೆ ಕೇಳು. ಭರತ ವಂಶಜನಾದ ಅರ್ಜುನನೇ, ವಿವಿಧ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗೆ ಅನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯವನು ಎಂದು ಹೇಳುತ್ತಾರೆ. ಧನ್ಯವಾದ ಗುರುಜಿ. ನಿರ್ದಿಷ್ಟ ಶ್ರದ್ಧೆಯವನು ಹೇಗಿರುತ್ತೆ? ಈ ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಶ್ರದ್ಧೆ ಅನ್ನೋದಿರುತ್ತೆ. ಏನು ಸತ್ವ ರಜ ತಮೋ ಗುಣಗಳಿಗೆ ಅನುಗುಣವಾಗಿ ಶ್ರದ್ಧೆ ಅನ್ನುವಂಥದ್ದು ಇರುತ್ತೆ. ಈಗ ನಾವ್ ಹೇಳ್ತೇವೆ ಅವನು ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾನೆ ಅಂತ ಹೇಳ್ತೀವಲ್ವಾ. ಸೊ ಆ ರೀತಿಯಾಗಿ ಆ ಶ್ರದ್ಧೆ ಭಗವಂತನ ಕುರಿತಾಗಿ ಹೇಗಿರುತ್ತೆ ಆ ಶ್ರದ್ಧೆ ಅನ್ನುವಂಥದ್ದನ್ನ ಭಗವಂತ ಎಲ್ಲಿ ಹೇಳ್ತಾನೆ. ಈ 3 ಗುಣಗಳಿಗೆ ಅನುಗುಣವಾಗಿ ಅವನು ಈ 3 ಗುಣಗಳನ್ನ ಮೀರಿ ಶುದ್ಧ ಸತ್ವಗುಣದಲ್ಲಿರುವಂತಹ ಶ್ರದ್ಧೆಯ ಬಗ್ಗೆ ಹೇಳ್ತಾ ಇಲ್ಲ. ಭಗವಂತ ಹೇಳ್ತಾ ಇರುವಂತಹದ್ದು ಯಾರು ಭಕ್ತರಾಗಿರ್ತಾರೆ, ಯಾರು ಈ 3 ಗುಣಗಳನ್ನ ಮೀರಿದವರಾಗಿರ್ತಾರೆ, ಯಾರು ದೈವೀಯ ಪ್ರಕೃತಿಯ ರಕ್ಷಣೆಯಲ್ಲಿ ಇರ್ತಾರೆ. 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಅಲ್ವಾ, ಮಹಾತ್ಮರಾದವರು ನನ್ನ ರಕ್ಷಣೆಯಲ್ಲಿ ದೈವೀಯ ಪ್ರಕೃತಿಯ ರಕ್ಷಣೆಯಲ್ಲಿ ಇರ್ತಾರೆ ಅಂತ. ಸೊ ಅವರು ಎಲ್ಲಾ ಗುಣಗಳನ್ನು ಮೀರಿದವರಾಗಿರ್ತಾರೆ. ಆದ್ರೆ ಭಗವಂತ ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರುವಂತಹದ್ದು ಈ 3 ಗುಣಗಳಲ್ಲಿ ಹೇಗಿರ್ತಾರೆ ಈ ಪ್ರಕೃತಿಯಲ್ಲಿ ಜನರು ಅನ್ನುವಂತಹದ್ದು. ಸೊ ಅವರ ಶ್ರದ್ಧೆ, ಸಾತ್ವಿಕ ಗುಣದಲ್ಲಿರುವವರು ಸಾತ್ವಿಕ ಶ್ರದ್ಧೆಯನ್ನು ಹೊಂದಿರ್ತಾರೆ, ರಾಜಸವರು ರಾಜಸ ಶ್ರದ್ಧೆ, ತಾಮಸ ಗುಣದವರು ತಾಮಸ ಶ್ರದ್ಧೆಯನ್ನ ಹೊಂದಿರ್ತಾರೆ. ಆದ್ರಿಂದ ಅವರನ್ನ ರಾಜಸಿಕ, ಸಾತ್ವಿಕ, ರಾಜಸಿಕ, ತಾಮಸಿಕ ಅನ್ನುವ ರೀತಿಯಲ್ಲಿ ಅವರನ್ನ ವಿಂಗಡಿಸ್ತಾರೆ. ಅವರನ್ನ ಆ ರೀತಿಯಾಗಿ ಕರೀತಾರೆ. ನಿರ್ದಿಷ್ಟ ಶ್ರದ್ಧೆಯವನು ಯಾವ ರೀತಿ ಶ್ರದ್ಧೆಯನ್ನು ಅವ್ರು ಹೊಂದಿರ್ತಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಉದಾಹರಣೆಗೆ ಈ ಚಕ್ರ ನೋಡಿದರೆ ನೀವಿಲ್ಲಿ ಭಕ್ತನಾದವನು ಸತ್ವ ರಜ ಮತ್ತೆ ಇಲ್ಲಿ ನೋಡ್ಬೋದು ನೀವು ಸತ್ವ ಶುದ್ಧ ಸತ್ವಗುಣ ಅಲ್ಲಿ ಬರ್ತಾನೆ. ಸತ್ವಗುಣ ಅಂದ್ರೆ ಜ್ಞಾನ ಮುಕ್ತಿ ಬ್ರಹ್ಮನಂತಕ್ಕೆ ಹೋಗ್ತಾರೆ, ಅವನು ಜ್ಞಾನಿ ಅಂತ ಕರೆಸ್ಕೊಳ್ತಾನೆ. ಕರ್ಮಿ ಆದವನು ಐಹಿಕ ಕರ್ಮವನ್ನ ಮಾಡ್ತಾನೆ. ಐಹಿಕ ಕರ್ಮದಿಂದ ಅವನು ರಾಜಸ ಗುಣದಲ್ಲಿ ಇರ್ತಾನೆ. ಕರ್ಮ ಇಲ್ಲಿ ಸ್ವರ್ಗಲೋಕಕ್ಕೆ ತನಕ ಅವನು ಹೋಗ್ತಾನೆ, ಪುಣ್ಯ ಗಳಿಸ್ತಾನೆ. ಕೆಲವೊಂದು ಟೈಮ್ ಸ್ವರ್ಗಲೋಕ ತನಕ ಹೋಗ್ಬೋದು. ಅದೇ ಸತ್ವಗುಣದಲ್ಲಿರುವವರು ಸತ್ಯಲೋಕಕ್ಕೆ ಬ್ರಹ್ಮನ್ ಹಂತ ತನಕ ಹೋಗ್ತಾರೆ, ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಅವರು ಶುದ್ಧ ಸತ್ವಗುಣದಲ್ಲಿದ್ರೆ ಅಂದ್ರೆ ಈ 3 ಗುಣವನ್ನ ಮೀರಿದವರಾಗಿದ್ರೆ ಭಕ್ತಿ ಮಾಡ್ತಾರೆ, ಪ್ರೇಮ ಮಾಡ್ತಾರೆ, ಕೃಷ್ಣನನ್ನ ಪಡೀತಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದು. ಯಜಂತೆ ಸಾತ್ವಿಕ ದಿವ್ಯ ದೇವಾನ್ ಅಕ್ಷರಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ರಾಮಾಬದರಿ ಹರೇ ಕೃಷ್ಣ. ಎಲ್ಲಿ ಹ್ಯಾಂಡ್ಸ್ ಬಹಳ ಕಡಿಮೆ ಇದೆ. ಓಕೆ, ಥಣಿರಾಜ್ ಪ್ರಭುಜಿ ಸ್ವಭಾವದವರು ಓದಿ ರಾಮಾಬದರಿ ಮಾತಾಜಿ ಓದಿ. 1 ಸೆಕೆಂಡ್. ಥಣಿರಾಜ್ ಸ್ವಭಾವದವರು ರಾಕ್ಷಸರನ್ನು ಪೂಜಿಸುತ್ತಾರೆ, ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಸೊ ಇಷ್ಟೇ. ಸಾತ್ವಿಕ ಸ್ವಭಾವದವರು ದೇವತೆಗಳನ್ನ ಪೂಜಿಸ್ತಾರೆ, ಬೇರೆ ಬೇರೆ ರೀತಿಯ ದೇವತೆಗಳನ್ನ. ಸಾತ್ವಿಕವಾಗಿರೋದ್ರಿಂದ ಎಲ್ಲರೂ ಭಗವಂತನ ಹೇಗೆ ನಾವು ಪ್ರಭುಪಾದರು ಹೇಳುವಂತಹದ್ದು ಏನಂದ್ರೆ, ನಾವು ಕೃಷ್ಣನನ್ನ ಪೂಜಿಸಿದ್ರೆ ಆ ಬೇರಿಗೆ ನೀರಿರದ ಹಾಗೆ, ನಾವು ಉಳಿದ ದೇವತೆಗಳನ್ನ ಪೂಜಿಸಿದ್ರೆ ಅದು ಆ ಗಿಡದ ಎಲೆಗಳಿಗೆ, ಕಾಂಡಗಳಿಗೆ ಅಥವಾ ಇದು ಬ್ರಾಂಚ್ ಏನು ಟೊಂಗೆ ಅದಕ್ಕೆ ನೀರಿರದ ಹಾಗೆ. ಅದರಿಂದ ಅಂದ್ರೆ ಏನೇ ಪೂಜೆ ಮಾಡಿದ್ರು ಅದು ಭಗವಂತನಿಗೆ ಸೇರ್ಬೇಕಾದ ಆಗಿರೋದ್ರಿಂದ
ಸತ್ವಗುಣದಲ್ಲಿರುವವರಿಗೆ ಅದು ಅರ್ಥ ಆಗೋದಿಲ್ಲ, ಆದರೆ ಅವರು ಬೇರೆ ಬೇರೆ ದೇವತೆಗಳನ್ನ ಪೂಜಿಸ್ತಾರೆ. ರಾಜಸ ಸ್ವಭಾವದವರು ಕೆಲವರು ರಾಕ್ಷಸರನ್ನ ಪೂಜಿಸ್ತಾರೆ. ಮತ್ತೆ ತಾಮಸ ಗುಣದವರು ಭೂತ ಪ್ರೇತಗಳನ್ನ ಪೂಜಿಸ್ತಾರೆ ಅಂತ ಹೇಳಲಾಗಿದೆ. ನೋಡ್ಬೋದು ಈ ತರ. ಅಶಾಸ್ತ್ರವೇತಂ ಘೋರಂ ತಪ್ಯಂತೆ ಯೋ ತಪೋಜನಾಃ ದಂಭಾಹಂಕಾರ ಸಂಯುಕ್ತಃ ಕಾಮರಾಗಬಲಾನ್ವಿತಾಃ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮವಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಹರೇ ಕೃಷ್ಣ. ಥಣಿರಾಜ್ ಪ್ರಭುಜಿ ಓದಿ. ಹರೇ ಕೃಷ್ಣ ಗುರುಜಿ. ಅವರು ಶಾಸ್ತ್ರದಲ್ಲಿ ವಿಧಿಸದಿರುವ ಘೋರ ತಪಸ್ಸುಗಳನ್ನು ಆಚರಿಸುತ್ತಾರೆ. ಇವನ್ನು ಅವರ ಜಂಬ ಮತ್ತು ಅಹಂಕಾರಗಳಿಂದ ಮಾಡುತ್ತಾರೆ. ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸುತ್ತಾರೆ. ಇಂತಹವರು ನಿಶ್ಚಯವಾಗಿಯೂ ಅಸುರರು. ಹರೇ ಕೃಷ್ಣ. ಸೊ ಇಲ್ಲಿ ರಜೋಗುಣದವರು ಅಥವಾ ಅವರು ಯಾವ ರೀತಿಯಾಗಿ ತಪಸ್ಸನ್ನ ಮಾಡಿ, ಈಗ ರಾವಣನ ಉದಾಹರಣೆಯನ್ನು ತೆಗೆದುಕೊಳ್ಳೋದು. ಅವನು ಘೋರ, ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಘೋರ ತಪಸ್ಸನ್ನ ಮಾಡ್ತಾನೆ, ಶಿವನ ಆತ್ಮಲಿಂಗವನ್ನೂ ಪಡಿತಾನೆ. ಆಮೇಲೆ ಏನಾಗತ್ತೆ, ಆದ್ರೆ ಅವನನ್ನ ಭಗವಂತ ಬಂದು ಅವನಿಗೆ ಮೋಕ್ಷ, ಅವನಿಗೆ ಅಂದ್ರೆ ಅವನನ್ನ ಬಿಡುಗಡೆ ಮಾಡ್ಬೇಕಾಗತ್ತೆ ಈ ಐಹಿಕ ಬಂಧನದಿಂದ. ಅವನು ಮಾಡ್ತಾನೆ. ಸೊ ಆದ್ರಿಂದ ಅವರಿಗೆ ಜಂಬ ಇರತ್ತೆ, ಅಹಂಕಾರ ಇರತ್ತೆ, ಕಾಮ ಮೋಹ ಆಸೆ ಅಲ್ವಾ. ಈ ರಾವಣ ಒಂದು ದೊಡ್ಡ ಉದಾಹರಣೆ ಅದಕ್ಕೆ. ಸೊ ಮೂರ್ಖರು ಮತ್ತು ದೇಹದ ಭೌತಿಕ ಅಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಕೆಲವರು ಹಿಂಸೆ ಮಾಡ್ತಾರೆ. ಸೊ ಅದರಿಂದ ಇಂತಹ ನಿಶ್ಚಯವಾಗಿ ಅವನು ಹೇಳ್ತಾನೆ ಅಸುರರು ಅನ್ನೋದನ್ನ ಈ ರೀತಿಯಾಗಿ ಮಾಡ್ತಾರೆ. ಅವರು ಶಾಸ್ತ್ರ ಕಲ್ತ್ಕೊಂಡಿರ್ತಾರೆ, ಅರ್ಥ ಮಾಡ್ಕೊಂಡಿರ್ತಾರೆ, ಆದ್ರೆ ಏನ್ ಮಾಡ್ತಾರೆ, ಅದನ್ನ ಬೇರೆ ಅಂದ್ರೆ ತಪ್ಪು ಇದಕ್ಕೆ ಅದನ್ನ ಉಪಯೋಗಿಸ್ತಾರೆ, ತಪ್ಪು ಕಾರಣಗಳಿಗೋಸ್ಕರ ಅದನ್ನ ಮಾಡ್ತಾರೆ ಅನ್ನುವಂಥದ್ದು. ಆಯು ಸತ್ವಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನ ರಸ್ಯ ಸಿಗ್ನ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಕಟ್ಟಂ ಲವಣಮಾತ್ಯುಷ್ಟ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕಾಯಮಯ ಪ್ರದಾಹ ಯಾತಯಾಮಂ ಗತರಸಂ ಭೂತಿ ಪರ್ಯುಷಿತಂ ಚಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಹರೇ ಕೃಷ್ಣ. ಸಂದೀಪ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯಸ್ಸನ್ನು ಹೆಚ್ಚಿಸುತ್ತವೆ, ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತವೆ, ಬಲ, ಆರೋಗ್ಯ, ಸುಖ ಮತ್ತು ತೃಪ್ತಿಗಳನ್ನು ಹೆಚ್ಚಿಸುತ್ತವೆ. ಅಂತಹ ಆಹಾರಗಳು ರಸಯುಕ್ತವಾಗಿರುತ್ತವೆ, ಜಿಡ್ಡಿನಿಂದ ಕೂಡಿರುತ್ತದೆ, ಆರೋಗ್ಯಕರವಾಗಿರುತ್ತವೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತವೆ. ಬಹುಕೈಯಾದ, ಹುಳಿಯಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಲಾದ ಮತ್ತು ಸುಡುತ್ತಿರುವ ಆಹಾರಗಳು ರಾಜಸ ಸ್ವಭಾವದವರು ಪ್ರಿಯವಾದವು. ಇಂತಹ ಆಹಾರಗಳು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುವುದು. ತಿನ್ನುವುದಕ್ಕೆ 3 ಗಂಟೆಗಳಿಗೂ ಮೊದಲು ಸಿದ್ಧ ಮಾಡಿದ ಆಹಾರ, ರುಚಿ ಇಲ್ಲದ ಕೆಡುತ್ತಿರುವ ಹಳಸಿದ ಆಹಾರ ಮತ್ತು ಉಚ್ಚಿಷ್ಟವೂ ಅಸ್ಪೃಶ್ಯವೂ ಆದ ಆಹಾರವು ತಾಮಸ ಗುಣದವರಿಗೆ ಪ್ರಿಯವಾದವು. ಹರೇ ಕೃಷ್ಣ. ಸೊ ಇಲ್ಲಿ ನೋಡಿ, ನಾವು ಯಾವ ರೀತಿ ಆಹಾರವನ್ನು ಲೈಕ್ ಮಾಡ್ತೇವೆ ಅಂದ್ರೆ ನಾವು ಯಾವ ಗುಣದಲ್ಲಿ ಇದ್ದೇವೆ ಅಂತ ನಾವು ತಿಳ್ಕೊಳ್ಬಹುದು ನಮ್ಮ ಲೈಕಿಂಗ್ ಮೇಲೆ. ಈಗ ಸತ್ವಗುಣದಲ್ಲಿರುವಂತವರು ಸರಿಯಾದ ರೀತಿಯ ಆಹಾರವನ್ನ ಸ್ವೀಕಾರ ಮಾಡಬಹುದು. ಜಡ್ಡಿನಿಂದ ಕೂಡಿರುತ್ತೆ, ಹಾಲು, ಮೊಸರು ಅಥವಾ ಹಾಲಿನ ಇದು, ಅದನ್ನು ನಾವು ತಗೊಳ್ಬಹುದು. ಬೇರೆ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ, ಅದರಲ್ಲಿಯೇ ಬೇಕಾದಷ್ಟು ಪೌಷ್ಟಿಕಾಂಶ ಇದೆ. ಅದರಿಂದ ಸರಿಯಾದ ರೀತಿಯ ಆಹಾರವನ್ನ ತೆಗೆದುಕೊಳ್ಳುವಂತಹದ್ದು ಸತ್ವಗುಣದಲ್ಲಿರುವವರು. ಅದೇನ್ ಮಾಡುತ್ತೆ, ಸುಖ ಮತ್ತೆ ತೃಪ್ತಿಯನ್ನ ಜಾಸ್ತಿ ಮಾಡುತ್ತೆ. ಅದೇ ರಜೋಗುಣದಲ್ಲಿರುವವರು ಅತಿ ಖಾರ ತಿನ್ನುವಂತಹದ್ದು, ಅತಿ ಹುಳಿ ತಿನ್ನುವಂತಹದ್ದು, ಇದು ಏನ್ ಮಾಡುತ್ತೆ, ರೋಗವನ್ನ ತೆಗೆದುಕೊಂಡು ಬರುತ್ತೆ. ಹರೇ ಕೃಷ್ಣ. ಸಾರಿ, ದುಃಖವನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದು. ಹಾಗಾದ್ರೆ ತಾಮಸ ಗುಣದಲ್ಲಿರುವವರು ತುಂಬಾ ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಅಳಸಿದ ಆಹಾರವನ್ನ ತಿನ್ನೋದಕ್ಕೆ ತುಂಬಾ ಇಚ್ಛೆ ಪಡ್ತಾರೆ ಅನ್ನುವಂಥದ್ದು. ಸೊ ಅದರಿಂದ
ಇದು ತಾಮಸ ಗುಣದಲ್ಲಿ ಇರುವಂತಹ, ಅಂದ್ರೆ ಅವರು ತಿನ್ನುವಂತಹ ಆಹಾರಗಳು ರುಚಿ ಇರೋದಿಲ್ಲ, ತುಂಬಾ ಉಚ್ಚಿಷ್ಟ ಅಂತ. ಈಗ ಶಾಸ್ತ್ರ ಏನ್ ಹೇಳುತ್ತೆ, ಅದು ಪ್ರಸಾದ ಅಲ್ಲ ಅಂದ್ರೆ, ಪ್ರಸಾದ ಭಗವಂತನಿಗೆ ನೈವೇದ್ಯ ಮಾಡಿದ ಪ್ರಸಾದ ಆದ್ರೆ ಅದು ಹಳಸಿಲ್ಲ ಅಂದ್ರೆ ನಾವು ಯಾವತ್ತೂ ತಿನ್ಬಹುದು, ಒಂದಿನ ಬಿಟ್ಟುನು ಇಟ್ಕೊಂಡು ತಿನ್ಬಹುದು. ಆದ್ರೆ ನಾವು ಅಡಿಗೆಯನ್ನ ಏನು ಫ್ರೆಶ್ ಆಗಿ ಮಾಡ್ತೀವಿ ಅದು 3 ಗಂಟೆಯ ಒಳಗಡೆ ನಾವು ಏನಾದ್ರೂ ಒಂದು ಮಾಡಿದ್ದನ್ನ ತಿಂದ್ರೆ ಅದು ಒಳ್ಳೆಯದು. ಅದರ ನಂತರ ಅದು ಬೇರೆ ತರದ ರಿಯಾಕ್ಷನ್ ಅನ್ನ ಮಾಡತ್ತೆ ನಮಗೆ ಅಂತ ಇಲ್ಲಿ ಹೇಳಲಾಗಿದೆ. ಏನು 3 ಗಂಟೆಗಳೊಳಗೆ ಮೊದಲು ಸಿದ್ಧ ಮಾಡಿದ ಆಹಾರ, ಸೊ ಅದಕ್ಕಿಂತ ಮೊದಲು ಸಿದ್ಧ ಮಾಡಿ. ಅದರಿಂದಲೇ ನೀವು ನೋಡ್ಬೋದು, ಮೊದಲೆಲ್ಲ ಹಾಗೆ ಇತ್ತು. ನಾವು ಸ್ವಲ್ಪ ಹಳ್ಳಿಯ ಪರಿಸರವನ್ನ ಅಬ್ಸರ್ವ್ ಮಾಡಿದ್ರೆ ಮಧ್ಯಾಹ್ನದ ಸಮಯದಲ್ಲಿ ಸ್ನಾನ ಮಾಡಿ ಅಡಿಗೆ ಮಾಡಿ ಇಮಿಡಿಯೇಟ್ ಊಟ ಮಾಡ್ತಾ ಇದ್ರು ಎಲ್ಲರೂ ಕೂತ್ಕೊಂಡು. ಆದ್ರೆ ಇವಾಗ ಹಾಗಲ್ಲ, 2 ದಿವಸ ಮೊದಲು ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನುವ ಪರಿಸ್ಥಿತಿ ಬಂದಿದೆ. ಅಂದ್ರೆ ನಾವು ಯಾವ ಗುಣದಲ್ಲಿ ಇದ್ದೀವಿ ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಬಹುದು. ಏನಾಗಿದೆ ಅಂದ್ರೆ ಅದು ಒಳ್ಳೆಯದಲ್ಲ, ಆರೋಗ್ಯ ಖಂಡಿತವಾಗಿ ಅದರಿಂದ ಹಾಳಾಗತ್ತೆ ಅನ್ನುವಂಥದ್ದು. ಅದರಿಂದ ನಾವು ಭಗವಂತನಿಗೆ ನೈವೇದ್ಯ ಮಾಡಿ ಪ್ರಸಾದ ಅಂತ ಸ್ವೀಕಾರ ಮಾಡಿದ್ರೆ, ಇವತ್ತಿನವರೆಗೆ ಯಾರಾದರೂ ಪ್ರಸಾದ ತಿಂದು ಆರೋಗ್ಯ ಹಾಳು ಮಾಡ್ಕೊಂಡವರಿಲ್ಲ. ಅನ್ಲೆಸ್ ಯಾರ ಆ ಪ್ರಸಾದಕ್ಕೆ ಫಾರ್ ಬೇರೆ ಯಾವುದೋ ಒಂದು ರೀಸನ್ ಇಂದ, ಅಂದ್ರೆ ಪ್ರಸಾದದ ಜಾಗದಲ್ಲಿ ಬೇರೆ ಏನಾದ್ರು ಕೊಟ್ರೆ ಅದು ಬೇರೆ. ಕೆಲವೊಂದ್ ಕಡೆ ಉದಾಹರಣೆ ಅಂದ್ರೆ ಆರೋಗ್ಯ ಹಾಳು ಅಂದ್ರೆ ಇದಾಗಿದೆ ಆಗಿದೆ. ಆದ್ರೆ ಅದು ನಿಜವಾಗಿ ಭಗವಂತನಿಗೆ ನೈವೇದ್ಯ ಮಾಡಿದ ಪ್ರಸಾದವನ್ನಾದ್ರೆ ಅದನ್ನ ಈಗ ಕೆಲವೊಂದು ಟೈಮ್ ಏಕಾದಶಿ ಇರುತ್ತೆ, ನಾವು ತಿನ್ಲಿಕ್ಕೆ ಆಗೋದಿಲ್ಲ, ಉಪವಾಸ ಮಾಡ್ತಾ ಇರ್ತಾರೆ ಕೆಲವರು, ನಿರ್ಜಲ ಉಪವಾಸ ನಿರಾಹಾರ ಆ ರೀತಿಯಾಗಿ ಮಾಡ್ತಾ ಇರುವಾಗ ಈ ಆಹಾರವನ್ನ ನಾವು ಮರುದಿನ ಸ್ವೀಕಾರ ಮಾಡಬಹುದು, ಪ್ರಸಾದ ಆಗಿದ್ರೆ. ಭಗವಂತನ ಪ್ರಸಾದ ಅಂತ ಅದನ್ನ ಸ್ವೀಕಾರ ಮಾಡ್ಬೇಕು, ಅದನ್ನ ಆಮೇಲೆ ಅಂತ ಹೇಳ್ತಾರೆ. ಭಗವಂತನಿಗೆ ಸಂಬಂಧಪಟ್ಟದ್ದನ್ನ ಯಾವುದನ್ನು ನಾವು ನಿರ್ಲಕ್ಷ್ಯ ಮಾಡಬಾರದು ಅನ್ನೋದನ್ನ ಸಹಿತ ನಾವು ನಿನ್ನೆ ನೋಡಿದ್ದೇವೆ. ಸೊ ಅದೇ ರೀತಿಯಾಗಿ ಈ ಆಹಾರ ಅನ್ನುವಂಥದ್ದು, ನಾವು ತಿನ್ನುವ ಆಹಾರ ಎಷ್ಟು ಮುಖ್ಯ ಅನ್ನೋದನ್ನ ಭಗವಂತ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾನೆ. ಅಫಲಾಕಾಂಕ್ಷಿ ಬಿರ್ಯಜ್ಞೋ ವಿಧಿ ದೃಷ್ಟೋಯ ಇಜ್ಯತೆ ಯಸ್ತವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಲತಾ ಮಾತಾಜಿ, ಹರೇ ಕೃಷ್ಣ. ಬ್ರೇಕ್ ಆಗಿದೆ ಸೌಂಡ್ ಮಾತಾಜಿ. ಯಾರು ಓದ್ತಾ ಇದ್ದೀರಾ? ಗುರುಜಿ ಓದಿ, ಭಾಗ್ಯ ಮಾತಾಜಿ ಓದಿ. ಯಜ್ಞಗಳಲ್ಲಿ ಧರ್ಮ ಗ್ರಂಥಗಳ ಆದೇಶಕ್ಕನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞವು ಸಾತ್ವಿಕವಾದದ್ದು. ಯಜ್ಞಗಳಲ್ಲಿ ನಾವು ಮಾಡುವಂತ ಯಜ್ಞ ಯಾವುದು ಸಾತ್ವಿಕ? ಫಲಾಪೇಕ್ಷೆ ಇಲ್ಲದೆ ಮಾಡುವಂತ ಕರ್ಮಗಳು ಸಾತ್ವಿಕರು, ಅದು ಸಾತ್ವಿಕವಾದದ್ದು ಅಂತ ಅರ್ಥ. ಆದ್ರೆ ಕಲಿಯುಗಕ್ಕೆ ನಮಗೆ ಯಾವುದು ಯಜ್ಞ? ಕಲಿಯುಗದ ಯಜ್ಞ ಕಲಿಯುಗದ ಯಜ್ಞ ಜಪಯಜ್ಞ. ಕಲಿಯುಗದಲ್ಲಿ ಮಾಡುವಂತ ಯಜ್ಞ ಜಪಯಜ್ಞ. ದ್ವಾಪರಾಯುಗದಲ್ಲಿ, ಈಗ ಕೃತಯುಗದಲ್ಲಿ ಅಥವಾ ಸತ್ಯಯುಗದಲ್ಲಿ ತಪಸ್ಸು, ಘೋರವಾದ ತಪಸ್ಸು, 1,00,000 ವರ್ಷ ಬದುಕಿ ತಪಸ್ಸು ಮಾಡುವಂತಹದ್ದು. ಆಮೇಲೆ ದ್ವಾಪರಾಯುಗದ ಮೊದಲು ತ್ರೇತಾಯುಗದಲ್ಲಿ ರಾಮನ ಅವತಾರದ ಯುಗ, ತುಂಬಾ ಭಯಂಕರವಾದ ಹೋಮ ಹವನಗಳನ್ನ ಮಾಡ್ತಾ ಇದ್ರು. ದ್ವಾಪರ ಯುಗದಲ್ಲಿ ಮೂರ್ತಿ ಪೂಜೆಯನ್ನ ಮಾಡ್ತಾ ಇದ್ರು, ಅದು ಭಗವಂತನ ಸಾಕ್ಷಾತ್ಕಾರಕ್ಕೆ. ಆದ್ರೆ ಕಲಿಯುಗಕ್ಕೆ ನಮಗೆ ಇರೋದು ಹರಿನಾಮ ಸ್ಮರಣೆ, ಜಪಯಜ್ಞ. ಅದೇ ನಮ್ಮನ್ನ ಇಲ್ಲಿಂದ, ಅದರಿಂದ ಯಾರು ಧರ್ಮ ಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಕರ್ತವ್ಯ ಅಂತ ನಾವು ಈ ಜಪವನ್ನ ಮಾಡಬೇಕು, ಫಲಾಪೇಕ್ಷೆ ಇಲ್ಲದಿರೋದು, ಯಾವುದೇ ಫಲವನ್ನು ಅಪೇಕ್ಷಿಸದೆ ನಾವು ಈ ಹರಿನಾಮ ಸ್ಮರಣೆಯನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಅದು ಸಾತ್ವಿಕವಾದಂತಹ ಯಜ್ಞ. ಅಭಿಸಂದಾಯತು ಫಲಂ ತಂಬಾರ್ಥಮಪಿ ಚೈವಯತ್ ಇಜ್ಜತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿಧಿರಾಜಸಂ. ಓದ್ಲಾ ಪ್ರಭುಜಿ? ಓದಿ ಮಾತಾಜಿ.
ಭರತವಂಶದ ಶ್ರೇಷ್ಠರೇ, ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರದಿಂದಾಗಿ ಮಾಡುವ ಯಜ್ಞವು ರಾಜಸವೆಂದು ತಿಳಿದುಕೋ. ಹರೇ ಕೃಷ್ಣ ಪ್ರಭು. ಸೊ ಕೆಲವರು ಈ ತರ ಮಾಡ್ತಾರೆ ಯಜ್ಞ. ಅಂತಹ ಯಜ್ಞವನ್ನು ಐಹಿಕ ಲಾಭಕ್ಕಾಗಿ, ಅಂದ್ರೆ ನನಗೆ ಒಳ್ಳೇದಾಗಬೇಕು ಅಂತ ಮಾಡೋ ಯಜ್ಞಗಳು ರಾಜಸ. ಅದಕ್ಕೆ ಕರ್ಮ ಫಲ ಇದೆ, ಆ ಫಲಗಳಿಗೆ ನಾವು ಅಂಟ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು. ಸೊ ಆದ್ರಿಂದ ಆ ರೀತಿಯಾದ ಯಜ್ಞ ಮಾಡುವಂತಹದ್ದು ಇಲ್ಲ. ವಿಧಿಹೀನಂ ಮಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಯಾರು ಗುರುಜಿ ಓದ ನಾನು? ಹಾ, ಓದಿ. ಹರೇ ನಿಮ್ದು ಆವಾಜ್ ಬ್ರೇಕ್ ಆಗ್ತಾ ಇದೆ, ಸೌಂಡ್. ನೆಟ್ ಪ್ರಾಬ್ಲಮ್. ಧರ್ಮ ಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸ್ತೋತ್ರಗಳನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವನ್ನು ತಾಮಸ ಗುಣದ್ದು ಎಂದು ಪರಿಗಣಿಸಲಾಗುತ್ತದೆ. ಈ ತರ ಯಜ್ಞ ಮಾಡಬಾರ್ದು. ಯಾವ ರೀತಿಯಾಗಿ ಧರ್ಮ ಗ್ರಂಥಗಳನ್ನ ಅಲ್ಲಿ ಹೇಳದೇ ಇರುವಂತಹ ತಮ್ಮದೇ ಆದ ಕೆಲವರು, ಈಗಂತೂ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ, ನಾವು ಮೊದಲು ನೋಡಿರ್ಲಿಲ್ಲ. ಕೆಲವರು ಮನೆಯಲ್ಲಿ ತಾನೇ ಹೋಮ ಮಾಡ್ಕೊಳ್ತೇನೆ ಅಂತ ಮಾಡ್ತಾ ಇದ್ದಾರೆ. ಅವರವರಷ್ಟಿಗೆ ಮಂತ್ರ ಇಲ್ಲ, ಏನಿಲ್ಲ, ಮಾಡ್ತೇನೆ ಅಂತ ಹೇಳ್ತಾರೆ. ಅದ್ ಮಾಡಿದ್ರೆ ಒಳ್ಳೇದು ಅಂತ ಯಾರು ಹೇಳ್ತಾರಂತೆ, ಅವರು ಅದನ್ನು ಒಪ್ಕೊಂಡು ಇಲ್ಲಿ ಮಾಡ್ತಾರೆ ಆತರ. ಸೊ ಆದ್ರೆ ಇಲ್ಲಿ ಏನಾಗಿದೆ, ಅದು ಧರ್ಮ ಗ್ರಂಥಗಳಲ್ಲಿ ಆ ತರದ ಯಜ್ಞ ಮಾಡ್ಲಿಕ್ಕೆ ಎಲ್ಲಿ ಹೇಳಿದ್ದೇನೋ ಗೊತ್ತಿಲ್ಲ. ಆದ್ರೆ ಆತರ ಮಾಡಿ ಯಜ್ಞಗಳನ್ನ ಮಾಡಿ ಪ್ರಸಾದವನ್ನ ಹಂಚದೆ, ಯಾವುದೇ ರೀತಿಯಾದಂತಹ ವೇದಗಳಲ್ಲಿ ಉಲ್ಲೇಖಿತವಾದ ಸ್ತೋತ್ರಗಳನ್ನ ಹೇಳದೆ, ಅಂದ್ರೆ ಮಂತ್ರಗಳನ್ನ ಹೇಳದೆ, ಅಥವಾ ಯಾವುದೇ ಒಂದು ಪುರೋಹಿತರನ್ನ ಕರೆದು ಅವರಿಗೆ ಸಂಭಾವನೆಯನ್ನು ನಾವು ನೀಡದೆ, ಈ ರೀತಿ ಇದು ಶ್ರದ್ಧೆ ಇಲ್ಲದೆ ಮಾಡಿದಂತಹ ಯಜ್ಞ ಅಂತ ಕರೆಸ್ಕೊಳ್ಳುತ್ತೆ. ಇದು ತಾಮಸ ಗುಣದವರು ಮಾಡುವ ಯಜ್ಞ ಅಂತ ಹೇಳಲಾಗಿದೆ. ಅದರಿಂದ ಇವೆಲ್ಲವನ್ನ ಮಾಡಿಯೇ ನಾವು ಮಾಡಬೇಕು ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ದೇವದ್ವಿಜ ಗುರು ಪ್ರಾಜ್ಞಂ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಪರಮಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿ ಅಂತ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಎನಿಸಿಕೊಳ್ಳುತ್ತದೆ. ಸೊ ಇಲ್ಲಿ ಗುರು ಹಿರಿಯರ ಪೂಜೆ, ಪ್ರಭುವಿನ ಪೂಜೆ ಅಂತೂ ಭಗವಂತನ ಪೂಜೆ, ಪರಮಪ್ರಭು ಅವನ ಪೂಜೆ ಮಾಡಲೇಬೇಕು. ಮತ್ತೆ ಅವನ ಪರಂಪರೆಯಲ್ಲಿ ಬಂದಂತಹ ಗುರುಗಳ ಪೂಜೆ, ಬ್ರಾಹ್ಮಣರ ಪೂಜೆ. ಬ್ರಾಹ್ಮಣರು ಅಂದ್ರೆ ಯಾರು ತಮ್ಮನ್ನ ತಾವು ಇದರಲ್ಲಿ ತಮ್ಮ ಭಕ್ತಿಯಿಂದ ಭಗವಂತನಿಗೆ ಶರಣಾಗತರಾಗಿ ಯಾರು ತಮ್ಮನ್ನು ತಾವು ಮೇಲೇರಿಸ್ಕೊಳ್ತಾರೆ, ಆಮೇಲೆ ಆ ರೀತಿಯಾಗಿ ದೀಕ್ಷೆಯನ್ನ ಪಡಿತಾರೆ ಗುರುವಿನ ಮುಖಾಂತರ, ಅವರು ಬ್ರಾಹ್ಮಣರಾಗ್ತಾರೆ. ಭಗವಂತನ ವೇದಗಳ ಹಿಂದಿನ ಉದ್ದೇಶ ಏನು, ಭಗವಂತನ ಇದು ಮಾಡೋದು. ಆ ರೀತಿಯಾಗಿ ಭಕ್ತಿಯಿಂದ ಹರಿನಾಮ ಸ್ಮರಣೆಯನ್ನ ಮಾಡಿಕೊಂಡು ಸಹಿತ ಅವರು ಗುರುಗಳ ಮುಖಾಂತರ ದೀಕ್ಷೆಯನ್ನು ತೆಗೆದುಕೊಂಡು ಅವರು ಬ್ರಾಹ್ಮಣತ್ವವನ್ನ ಸ್ವೀಕಾರ ಮಾಡಬಹುದು. ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ಮತ್ತೆ ತಂದೆ ತಾಯಿ ಅಂತ ಹಿರಿಯರ ಪೂಜೆ, ಮತ್ತೆ ನಾವು ಶುದ್ಧವಾಗಿರುವಂತಹದ್ದು, ಸಿಂಪಲ್ ಆಗಿರುವಂತಹದ್ದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅನ್ನುವಂಥದ್ದಂದ್ರೆ ಆ ರೀತಿಯಾದಂಥ ಪಾಲನೆ, ಯಾವುದೇ ಐಹಿಕ ಬಂಧನಕ್ಕೆ ಅಂಟಿಕೊಳ್ಳದೆ ಇರುವಂತಹದ್ದು, ಅಹಿಂಸೆ, ಇದೆಲ್ಲ ಸೇರಿ ದೇಹದ ತಪಸ್ಸು ಅಂತ ಹೇಳಿಕೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚೇತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಮಾತಿನ ತಪಸ್ಸು. ರಾಮ ಬದರಿ ಓದ್ತೀರಾ? ಓದ್ತೀನಿ ಗುರುಗಳೇ. ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನಾಡುವುದು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನು ವಾಚನ ಮಾಡುವುದು, ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತದೆ. ಹರೇ ಕೃಷ್ಣ. ಮಾತಿನ ತಪಸ್ಸು, ಇಲ್ಲಿ ನಾವು ಆಡುವ ಮಾತು ಎಷ್ಟು ಹೇಗಿರ್ಬೇಕು ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಯಾಕೆಂದ್ರೆ ಈ ಗುರುಗಳಾದಂಥವ್ರ ಹತ್ರ
ನಾವು ಹೋದಾಗ ಅವರು ಶಾಸ್ತ್ರಗಳ ಆಧಾರವಿಲ್ಲದೆ ಏನನ್ನೂ ಮಾತಾಡುವುದಿಲ್ಲ. ಆದ್ರೆ ನಾವು ಹಾಗಲ್ಲ, ಏನೇನೋ ಮಾತಾಡ್ತೇವೆ, ಹೇಳಲಿಕ್ಕೆ ಬರುವುದಿಲ್ಲ ಅಲ್ವಾ. ಅಂದ್ರೆ ಏನಾಗತ್ತೆ ಏನಾಗಲ್ಲ, ನಾವು ಆಡಿದ ಮಾತಿನಿಂದ ಏನಾಗತ್ತೆ ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡೋದ್ರಿಂದ ಈ ಮಾತಿನ ತಪಸ್ಸು ಅನ್ನುವಂಥದ್ದೇನು? ಸತ್ಯ, ಬೇರೆಯವರಿಗೆ ಸಂತೋಷ ಮಾಡುವಂತಹದ್ದು, ಬೇರೆಯವರಿಗೆ ಹಿತವಾಗುವಂತಹ ಮಾತು, ಮನಸ್ಸನ್ನ ಕಲುಕದ ಆ ರೀತಿಯಾದ ಮಾತನಾಡಬೇಕು ಅನ್ನುವಂಥದ್ದು. ಮತ್ತೆ ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನ ವಾಚನ ಮಾಡುವುದು, ವೇದಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಅದನ್ನ ಓದುವಂತಹದ್ದು. ಸೊ ಯುಧಿಷ್ಠಿರ ಉದಾಹರಣೆ ಆಗಿದೆ. ಅದೇ ತೀರ ಅವನು ಮಾಡ್ಕೊಂಡು ಹೋಗ್ತಾನೆ. ಅದರಿಂದಲೇ ಅವನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ಇಲ್ಲಾಂದ್ರೆ ನಾವು ಶರೀರ ಸಮೇತವಾಗಿ ಸ್ವರ್ಗಕ್ಕೆ ಹೋಗೋದು ಬಹಳ ಕಷ್ಟ. ಆದ್ರೆ ಅವನು ಒಬ್ಬ ಸಶರೀರನಾಗಿ ಶರೀರದ ಜೊತೆಗೆ ಸ್ವರ್ಗಕ್ಕೆ ಹೋಗ್ತಾನೆ. ಯಾಕೆಂದ್ರೆ ಅವನು ಇದಕ್ಕೆ ಒಂದು ಬಹಳ ದೊಡ್ಡ ಉದಾಹರಣೆ. ಸತ್ಯ, ಸಂತೋಷಕರವಾದ, ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ. ಸೊ ಇಲ್ಲಿ ಸತ್ವಗುಣದಲ್ಲಿ ಮಾತಿನ ತಪಸ್ಸು ಹೇಗಿರುತ್ತೆ ಅಂದ್ರೆ ಸತ್ಯವಾಗಿರುವಂತಹದ್ದು, ಬೇರೆಯವರಿಗೆ ಸಂತೋಷ ಕೊಡುವಂತಹದ್ದು, ಮತ್ತೆ ಬೇರೆಯವರಿಗೆ ಉಪಕಾರ ಆಗುವಂತಹ ಮಾತು, ಆ ರೀತಿಯಾದ ಮಾತನಾಡಬೇಕು. ಆದರೆ ರಜೋಗುಣದಲ್ಲಿ ಆ ಮಾತನ್ನ ತಿರುಚಿ ಹೇಳುವಂತಹದ್ದು, ಹಿಂದುಗಡೆಯಿಂದ ಮಾತಾಡೋದು, ಗಾಸಿಪ್ ಅಂತ ನಾವೇನ್ ಹೇಳ್ತೇವೆ, ಅಥವಾ ನಮ್ಮ ಸ್ವಂತ ಉದ್ದೇಶಕ್ಕೋಸ್ಕರ ಏನನ್ನಾದ್ರೂ ಸರಿಯಾಗಿ ಹೇಳದೆ ಅದನ್ನ ನಮ್ಮ ಲಾಭಕ್ಕೋಸ್ಕರ ಮಾತನಾಡುವಂತಹದ್ದು. ಅದೇ ತಮೋಗುಣದಲ್ಲಿ ಸುಳ್ಳು ಹೇಳುವಂತಹದ್ದು, ಕೋಪಗೊಳ್ಳುವಂತಹದ್ದು, ಅಥವಾ ಬೇರೆಯವರಿಗೆ ತೊಂದರೆ ಮಾಡುವಂತಹದ್ದು ನಾವು ಆಡುವ ಮಾತಿನಿಂದ. ಇದು 3 ಅಂತ. ಈ ಸಾಕ್ರೆಟಸ್ ಅನ್ನುವಂಥವನು ಒಬ್ಬ ತತ್ವಜ್ಞಾನಿ ಇದ್ದ. ಒಮ್ಮೆ ಅವನೊಬ್ಬ ಗೆಳೆಯ ಅವನ ಹತ್ರ ಬರ್ತಾನೆ. ನಾನು ನಿನಗೇನೋ ಒಂದು ವಿಷಯ ಹೇಳ್ಬೇಕೀಗ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಸರಿ ವೇಟ್ ಮಾಡು, ನೀನು ಆ ವಿಷಯ ಹೇಳೋ ಮೊದಲು ನನ್ನ ಈ 3 ಪ್ರಶ್ನೆಗೆ ಉತ್ತರ ಕೊಡು ನೀನು ಅಂತ ಹೇಳ್ತಾನೆ. ಏನೋ 3 ಪ್ರಶ್ನೆಗಳು? ನೀನು ಹೇಳುವಂತಹ ಮಾತು ಅಂದ್ರೆ ಸತ್ಯನಾ? ಆಗ ಅವನು ಹೇಳ್ತಾನೆ, ನನಗೆ ಗೊತ್ತಿಲ್ಲ, ಆದ್ರೆ ಈ ವಿಷಯ ನಾನು ನಿನ್ಗೆ ಹೇಳ್ಬೇಕು. ಹಾಗಿದ್ರೆ ಅವನು ವೇಟ್ ಮಾಡ್ತಾನೆ. ಸರಿ, ನಿನಗೆ ಸತ್ಯನೋ ಸುಳ್ಳ ಅನ್ನೋದು ಗೊತ್ತಿಲ್ಲ, ಇರು. ಇದು ನೀನು ಹೇಳುವಂತಹದ್ದು ಯಾರಿಗಾದ್ರೂ ಸಂತೋಷವನ್ನ ತಂದ್ಕೊಡತ್ತಾ? ಅವನಿಗೆ ಅದೂ ಗೊತ್ತಿಲ್ಲ, ಅದು ಸಂತೋಷ ತಂದ್ಕೊಡತ್ತಾ ಇಲ್ಲ, ಬಟ್ ನಾನು ನಿನ್ನ ಹತ್ರ ಹೇಳ್ಬೇಕಂತ ಬಂದಿದ್ದೇನೆ ಈಗ ಅಂತ ಹೇಳ್ತಾನೆ. ಸರಿ, ಹಾಗಿದ್ರೆ ಇಲ್ಲಿ ಯಾರಿಗಾದ್ರೂ ಬೆನಿಫಿಟ್ ಇದೆಯಾ ಅದರಿಂದ? ನನಗಾಗ್ಲಿ ನಿನಗಾಗ್ಲಿ ಯಾರಿಗಾದ್ರೂ ಅದರಿಂದ ಉಪಯೋಗ ಇದೆಯಾ, ಲಾಭ ಇದೆಯಾ ಅದು ನೀನು ಹೇಳುವಂತ ವಿಷಯದಿಂದ ಅಂತ ಹೇಳ್ತಾನೆ. ಅವನು ಅದು ನನ್ಗೇನು ಗೊತ್ತಿಲ್ಲ, ನನಗೇನು ಲಾಭ ಇಲ್ಲ, ಉಳಿದವರಿಗೆ ಹೇಳ್ತಾನೆ. ಹಾಗಿದ್ರೆ ನೀ ಆ ವಿಷಯವನ್ನು ನನಗೆ ಹೇಳೋದು ಬೇಡ, ನಿನ್ನ ಹತ್ರನೇ ಇರ್ಲಿ ಅದು ಅಂತ ಅವನು ಹೇಳ್ತಾನೆ. ಸೊ ಇದು ನಿಜವಾದ ಮಾತಿನ ತಪಸ್ಸು ಅಂತ ಕರ್ಕೊಳ್ಳುತ್ತೆ. ಮನಃ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧರಿತ್ಯೇತ ತಪೋ ಮಾನಸಂ ಉಚ್ಯತೆ. ಹರೇ ಕೃಷ್ಣ. ಸುಮಿತ್ರಾ ಮಾತಾಜಿ. ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವದ ಶುದ್ಧಿ ಇವು ಮನಸ್ಸಿನ ತಪಸ್ಸು. ಧನ್ಯವಾದಗಳು. ಹಾಗಿರ್ಬೇಕು. ಮನಸ್ಸಿನ ತಪಸ್ಸು ಅಂದ್ರೆ ಮನಸ್ಸು ಯಾವಾಗಲೂ ಕಂಟ್ರೋಲ್ ಇರಬೇಕು. ಆ ರೀತಿಯಾಗಿದ್ದಾಗ ಅಂದ್ರೆ ಅಷ್ಟು ಆತ್ಮ ಸಂಯಮ ಇರತ್ತೆ, ಅಸ್ತಿತ್ವದ ಶುದ್ಧಿ, ಯಾವುದೇ ರೀತಿಯಾದಂತಹ ಒಂದು ಅಹಿತಕರವಾದಂತಹ ಆಲೋಚನೆಗಳು ಅಲ್ಲಿ ಬರುವುದಿಲ್ಲ ಅನ್ನುವಂಥದ್ದು. ಸತ್ಕಾರಮಾನ ಪೂಜಾರ್ಥಂ ತಪೋದಂಬೇನ ಚೈವಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಹರೇ ಕೃಷ್ಣ. ಓದಿ ಭಾಗ್ಯ ಮಾತಾಜಿ ಓದಿ. ಹರೇ ಕೃಷ್ಣ. ಡಂಬಕ್ಕಾಗಿ ಮತ್ತು ಗೌರವ ಪೂಜೆಗಳನ್ನು ಪಡೆಯುವುದಕ್ಕಾಗಿ ಮಾಡುವ ತಪಸ್ಸು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ.
ನಮಗೆ ಗೌರವ ಬೇಕು ಅಂತ ನಾವು ಆ ರೀತಿಯಾದ ತಪಸ್ಸನ್ನ ಮಾಡಿದ್ರೆ ಅದು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ. ಆದ್ರಿಂದ ಡಂಬಕ್ಕಾಗಿ ಬೇರೆಯವ್ರಿಗೆ ತೋರ್ಸಕ್ಕೋಸ್ಕರ ಅಥವಾ ನಮಗೆ ಗೌರವ ಬೇಕು ಅಂತ ಅಪೇಕ್ಷೆಯನ್ನು ಇಟ್ಕೊಂಡು ಮಾಡುವಂತಹ ತಪಸ್ಸು ರಾಜಸ ಅಂತ ಕರೆಯಲ್ಪಡುತ್ತೆ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮ ಸಮುದಾರತಂ. ಹರೇ ಕೃಷ್ಣ. ಲತಾ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನು ನಾಶ ಮಾಡಲು ಅಥವಾ ಅವರಿಗೆ ತೊಂದರೆ ಮಾಡಲು ಮಾಡುವ ತಪಸ್ಸು ತಾಮಸ ತಪಸ್ಸು ಎಂದು ಹೇಳಲಾಗುತ್ತದೆ. ಹರೇ ಕೃಷ್ಣ ಗುರುಜಿ. ಭಸ್ಮಾಸುರ ಆ ರೀತಿಯಾಗಿ ತಪಸ್ ಮಾಡ್ತಾನೆ. ಅವನಿಗೆ ಏನ್ ಮಾಡ್ತಾನೆ, ಅವನು ಭಸ್ಮ ತರ್ತಾ ಇದ್ದ ಶಿವನಿಗೆ. ಒಂದ್ಸಲ ಏನೋ ಭಸ್ಮ ಸಿಗಲ್ಲ ಅವನಿಗೆ. ಅವನು ಶಿವನ ಕುರಿತು ತಪಸ್ ಮಾಡಿ ಹೇಳ್ತಾನೆ, ನನಗೆ ನಿನ್ನ ಭಸ್ಮ ತರಬೇಕಂದ್ರೆ ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೋ ಅವರು ಆ ರೀತಿಯಾದ ವರ ಕೊಡು, ನಾನು ನಿನಗೆ ಭಸ್ಮ ತರ್ತೇನೆ ಅಂತ. ಆದ್ರೆ ಶಿವನಿಗೆ ಸ್ಮಶಾನದ ಭಸ್ಮನೇ ಬೇಕಿತ್ತಲ್ಲ. ಆದ್ರಿಂದ ಆಮೇಲೆ ಏನಾಯ್ತು ಅಂತ ಗೊತ್ತು ನಿಮ್ಗಲ್ವಾ? ಭಸ್ಮಾಸುರ ಏನಾಗತ್ತೆ ಹೇಳಿ? ಶಿವನ ತಲೆ ಮೇಲೆ ಕೈ ಅವನು ಹೇಳಿ. ಶಿವನ್ ತಲೆ ಮೇಲೆನೆ ಕೈ ಇಡಕ್ ಹೋಗ್ತಾನೆ. ಕರೆಕ್ಟ್. ಮೋಹಿನಿ. ಆಮೇಲೆ ಭಗವಂತ ಮೋಹಿನಿಯಾಗಿ ಅವತಾರ ಮಾಡಿ ವಿಷ್ಣು ಮೋಹಿನಿಯಾಗಿ ಬರ್ತಾನೆ. ಮೋಹಿನಿಯಾಗಿ ಬಂದ ಮೇಲೆ ಅವನ ಜೊತೆ ಇದ್ ಮಾಡ್ತಾ ಅವನ ತಲೆ ಮೇಲೆ ಅವನ ಕೈ ಇಟ್ಕೊಳ್ಳೋ ಮಾಡ್ತಾರೆ. ಅವನು ಸಟ್ಟಿ ಭಸ್ಮ ಆಗ್ತಾನೆ ಅಲ್ಲಿ. ಸೊ ಇದು ಅವನು ಮಾಡಿದ ತಪಸ್ಸೇನಿದೆ ಅದು ತಾಮಸ ಇತ್ತು. ಯಾಕೆಂದ್ರೆ ಅವನ ಉದ್ದೇಶ ಸರಿಯಾಗಿರ್ಲಿಲ್ಲ ಅಲ್ಲಿ ಅಲ್ವಾ? ಆದ್ರಿಂದ ಅದನ್ನ ಬೇರೆಯವರಿಗೆ ಹಿಂಸೆ ಕೊಡೋದಕ್ಕೆ ಅದನ್ನ ಉಪಯೋಗಿಸ್ತಾ ಇದ್ದ ಅವನು ಅಂತ. ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಹರೇ ಕೃಷ್ಣ. ವಿನುತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳಲ್ಲಿ ಕರ್ತವ್ಯವೆಂದು ಮಾಡಿದ ದಾನವು ಸಾತ್ವಿಕ ದಾನವಾಗುತ್ತದೆ. ಧನ್ಯವಾದ. ದಾನ ಮಾಡುವಂತಹದ್ದು ನಮ್ಮ ಕರ್ತವ್ಯ ಅಂತ ನಾವು ಮಾಡ್ಬೇಕು. ಕರ್ತವ್ಯದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲ. ದಾನ ಮಾಡುವಾಗ ಆಲೋಚನೆ ಮಾಡಬಾರ್ದೇ ನಾನು ಅಷ್ಟು ಕೊಡ್ಲಾ ಇಷ್ಟು ಕೊಡ್ಲಾ ಅಲ್ಲ. ಅವಶ್ಯಕತೆ ಇದ್ದ ನಿಮ್ಗೆ ಕೊಡ್ಬೇಕಂತಿದ್ರೆ ಸರಿಯಾದ ಜಾಗದಲ್ಲಿ ಸರಿಯಾದವನಿಗೆ ಯಾವುದೇ ನಿರೀಕ್ಷಣೆ ಇಲ್ಲ ಅಂತವನಿಗೆ ನಾವು ದಾನ ಕೊಡ್ಬೇಕು ಅಂತ. ಈ ದಾನದ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ರೂಪ ಗೋಸ್ವಾಮಿ ಅವರು ತಮ್ಮ ಭಕ್ತರ ಸಾಮರ್ಥ್ಯ ಸಿಂಧುವಿನಲ್ಲಿ ಹೇಳ್ತಾರೆ ಯಾವ ರೀತಿಯಾಗಿ ಶಾಸ್ತ್ರ ಹೇಳುತ್ತೆ ದಾನ ಮಾಡ್ಬೇಕನ್ನೋದು. ದಾನ ಮಾಡಿದ ನಮ್ಮ 50% ಅನ್ನ ನಾವು ಭಗವಂತನ ಕೆಲಸಗಳಿಗೆ ದಾನ ಮಾಡ್ಬೇಕಂತೆ. ನಾವು ದುಡಿದ 50%, ಇನ್ನು 25% ಅನ್ನು ನಾವು ಸೇವ್ ಮಾಡಿದರೆ 25% ಅನ್ನು ನಾವು ಬದುಕೋದಕ್ಕೆ ಉಪಯೋಗಿಸ್ಕೋಬೇಕು ಅಂತ. ಸೊ ಅದರಿಂದ ಈ ದಾನ ಅನ್ನುವಂಥದ್ದು ಏನಿದೆ, ನಾವು ಸರಿಯಾದ ಕಾಲದಲ್ಲಿ ಸರಿಯಾದವನಿಗೆ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ದಾನವನ್ನ ಕೊಡ್ಬೇಕು. ಪ್ರಭುಜಿ, ಯೋಗ್ಯನಾದವನಿಗೆ ಅಂತ ಹೇಗೆ ನಾವು ಆಯ್ಕೆ ಮಾಡ್ಕೊಳಕ್ಕಾಗತ್ತೆ ಪ್ರಭುಜಿ? ಈಗ ಮುಂದೆ ಬರುತ್ತೆ ಯಾರಿಗೆ ಯೋಗ್ಯರಾದವರಿಗೆ. ನಿಮ್ಗೆ ಅಟ್ಲೀಸ್ಟ್ ಅಷ್ಟೊಂದು ನಾವು ಡಿಸೈಡ್ ನೋಡ್ಕೋಬಹುದಲ್ಲ, ಅರ್ಥ ಮಾಡ್ಕೊಳ್ಬಹುದಲ್ಲ ಸ್ವಲ್ಪ. ಈಗ ಕೆಲವರಿಗೆ ಕೇಳಿದವ್ರಿಗೆಲ್ಲ ಸ್ವಲ್ಪ ಕೊಟ್ಬಿಡ್ತೀವಲ್ವಾ, ಅದು ನಾವು ಯಾರಿಗೆ ಯೋಗ್ಯರೋ ಒಂಥರ ಅವ್ರಿಗೆ ಡಿಸರ್ವ್ ಇದಾರ ಇಲ್ವಾ ಅಂತ ನಮಗೂ ಗೊತ್ತಾಗೋದಿಲ್ಲ ಅಲ್ವಾ? ತೊಂದ್ರೆ ಇಲ್ಲ. ನೀವು ಶುದ್ಧ ಮನಸ್ಸಿನಿಂದ ಆ ಟೈಮಿಗೆ ಕೊಟ್ರೆ ನೋ ಪ್ರಾಬ್ಲಮ್. ಸರಿಯಾದವನಿಗೆ ಕೊಟ್ಟಿದ್ದೀರಾ ಅಂತ ನೀವು ಆ ಕ್ಷಣದಲ್ಲಿ ತಿಳ್ಕೊಂಡಿರ್ತೀರ. ಆದ್ರೆ ನಮ್ಗೆ ಗೊತ್ತಿದ್ದು ನಾವು ಕೆಟ್ಟವರಿಗೆ ಕೊಡಬಾರ್ದು. ಆದ್ರಿಂದ ಕೆಟ್ಟ ಕೆಲ್ಸಕ್ಕೆ ಯೂಸ್ ಮಾಡ್ಕೊಂಡ್ಬಿಟ್ರೆ ಅಂತ ಅದರದ್ದು ಅದು ಒಳ್ಳೆ ಅದು ಅಷ್ಟೇ. ಹೌದು, ಅಂದ್ರೆ ಗೊತ್ತಿದ್ದು ಕೊಡಬಾರ್ದು. ಕೆಲವರು ಕೇಳ್ತಾರೆ ದುಡ್ಡು ಕೊಡಿ, ಒಂದ್ 50 ರೂಪಾಯಿ ಕೊಡಿ ಅಂತ. ಹೌದು, ಅದು ಕುಡಿಯಕ್ಕೆ ಆಳು ಮುಳುಗಿಲ್ಲ ಯೂಸ್ ಮಾಡ್ಕೊಳ್ತಾರೆ ಅಂತ ಕೊಡ್ತಾರೆ. ಅದಕ್ಕೆ ಕೊಡಬಾರ್ದು ನಾವು ಅಂತ. ಅದು ಕೊಟ್ರೆ ಆ ಪಾಪದ ಇದಕ್ಕೆ ನಾವು ಸಹಿತ ಭಾಗಿಯಾಗ. ಹೌದೌದು.
ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಹರೇ ಕೃಷ್ಣ. ಯಾರು ಓದ್ತೀರ? ಲತಾ ಮಾತಾಜಿ. ಮೊದಲ ಗುರುಜಿ. ಹಾ, ಓದಿ. ಆದರೆ ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನು ರಾಜಸ ಎಂದು ಹೇಳುತ್ತಾರೆ. ಹರೇ ಕೃಷ್ಣ. ಸೊ ಇದೆಲ್ಲ ನಿಮ್ಗೆ ಗೊತ್ತಿದೆ. ಕರೋನಾ ಟೈಮಲ್ಲೆಲ್ಲ ಬಹಳ ಜನ ಅಲ್ಲಿ ಇಲ್ಲಿ ಹೋಗೆಲ್ಲ ಕೊಡ್ತಾ ಇದ್ರು, ಯಾರಿಗೇನಿಲ್ಲ ಅಂತ. ಸುಮ್ನೆ ಫೋಟೋ ಹೊಡೆಯೋದು, ಸ್ಟೇಟಸ್ ಹಾಕೋದು, ಈ ರೀತಿಯಾಗಿ ಮಾಡೋದು. ಆ ರೀತಿಯಾದಂತಹ ಏನು ಕರ್ಮಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನ ಕೆಲವರು ಆತರ ಮಾಡ್ತಾರೆ. ಇಷ್ಟವಿಲ್ಲದೆ ಆ ದಾನ ಕೊಡ್ತಾರೆ, ಅದು ರಾಜಸ ದಾನ ಅನ್ನುವಂಥದ್ದು. ಆ ರೀತಿ ಆಗ್ಬಾರ್ದು. ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮ ಸಮುದಾರತಂ. ನಿಹಾರಿಕಾ ಪುಷ್ಪ ಮಾತಾಜಿ. ಅಷ್ಟಿಯಾದ ಸ್ಥಳದಲ್ಲಿ, ಅನುಚಿತವಾದ ಕಾಲದಲ್ಲಿ, ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನವನ್ನು ತಾಮಸ ಕರೆಯುತ್ತಾರೆ. ಹರೇ ಕೃಷ್ಣ ಗುರುಜಿ. ಈಗ ಅದೇ ಉದಾಹರಣೆಗೆ ಹೇಳಿದಲ್ಲ ನಾನು, ಅಶುಚಿಯಾದ ಜಾಗದಲ್ಲಿ, ಅನುಚಿತವಾದ ಕಾಲದಲ್ಲಿ. ಈಗ ನಾವು ಯಾರಿಗೂ ಕೊಡಬಾರದು. ಈಗ ಕೆಲವರು ಸರಿಯಾಗಿರ್ತಾರೆ, ಅಲ್ಲಿ ಇಲ್ಲಿ ಕೇಳ್ತಾ ಇರ್ತಾರೆ ರಸ್ತೆನಲ್ಲಿ ಅಲ್ವಾ, ನೋಡ್ಲಿಕ್ಕೆಲ್ಲ ಸರಿಯಾಗೇ ಇರ್ತಾರಲ್ವಾ, ಅಂಥವ್ರಿಗೆ ನಾವು ಯಾಕೆ ಕೊಡಬೇಕು? ಅಂಥವ್ರಿಗೆ ಕೊಡಬಾರ್ದು. ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ತಗೊಳ್ಬೇಕು. ಇಲ್ಲಿ ಉದಾಹರಣೆಗೆ ಇಲ್ಲಿ ಚೀಸ್ ನೋಡಿ, ಅವನು ಕೇಳ್ತಾ ಇದ್ದಾನೆ ಏನು, ಅವನಿಗೆ ಡ್ರಗ್ ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ. ಅಷ್ಟು ಡೆಸ್ಪರೇಟ್ ಆಗಿ ಅವನ್ ಏನ್ ಮಾಡ್ತಾನೆ, ದುಡಿಯೋಕ್ ಬೇರೆ ದಾರಿ ಇಲ್ಲ, ಅವನು ಬಂದು ಕೂತ್ಕೊಂಡ್ಬಿಡ್ತಾನೆ ಬೋರ್ಡ್ ಹಾಕೊಂಡಿಲ್ಲ, ನನಗೆ ದುಡ್ಡು ಬೇಕೀಗ. ಯಾಕೆಂದ್ರೆ ಅವನು ಸೀದಾ ಕೇಳ್ತಾನೂ ಇದ್ದಾನೆ, ಇಲ್ಲಿ ನನಗೆ ಮಾದಕ ದ್ರವ್ಯ ಗಾಂಜಾ ಬೇಕು ಅಂತ, ಅದನ್ನ ನಾನು ಸೇದ್ಬೇಕು ಅಂತ, ಅದರಿಂದ ನನಗೆ ದುಡ್ಡು ಬೇಕು, ದುಡ್ಡು ಕೊಡಿ ಅಂತ ಹೇಳ್ತಾನೆ. ಬದುಕಲಿಕ್ಕೆ ಆಗೋದಿಲ್ಲ ಅವನಿಗೆ, ಅಷ್ಟು ಟಾರ್ಚರ್ ಆಗತ್ತೆ ಆ ಪರಿಸ್ಥಿತಿಯಲ್ಲಿ ಅವನಿಗೆ. ಅದು ಅಷ್ಟು ಅವರು ಆ ವ್ಯಸನಕ್ಕೆ ಅಂಟುಕೊಂಡಿರ್ತಾರೆ. ಸೊ ಅಂಥವರಿಗೆ ನಾವು ದಾನ ಕೊಡಬಾರ್ದು. ಅವರನ್ನ ಯಾವ್ದಾದ್ರು ರೀತಿಯಾಗಿ ನಾವು ಬೇರೆ ರೀತಿಯಲ್ಲಿ ಸಹಾಯ ಮಾಡ್ಬೋದು. ಏನಾದ್ರು ಟ್ರೀಟ್ಮೆಂಟ್ ಕೊಡ್ಸೋದು, ಅಥವಾ ಅವರನ್ನ ಯಾವ್ದಾದ್ರು ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಕರ್ಕೊಂಡು ಹೋಗೋದು, ಆ ರೀತಿಯಾಗಿ ಸಹಾಯ ಮಾಡಬಹುದು ಅವರಿಗೆ. ಆದ್ರೆ ದುಡ್ಡು ಕೊಟ್ಬಿಟ್ಟು ಇನ್ನೊಂದಿಷ್ಟು ತಪ್ಪು ಮಾಡು ನೀನು ಅಂತ ಹೇಳಿದ್ರೆ ಅದು ತಾಮಸ ದಾನ ಆಗುತ್ತೆ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರ. ಹರೇ ಕೃಷ್ಣ. ಮಾತಾಜಿ ವಿನುತಾ ಮಾತಾಜಿ. ಗುರುಜಿ ಓದ್ದ ನಾನು? ಹಾ ಓದಿ. ಗುರುಜಿ ನಾನು ಓದ್ದ? ಹಾ ಓದಿ. ಹರೇ ಕೃಷ್ಣ ಗುರುಜಿ. ಸೌಂಡ್ ಕ್ಲಿಯರ್ ಇದ್ರೆ ಓದಿ. ಸೃಷ್ಟಿಯಾದ ಕಾಲದಿಂದ ಓಂ ತತ್ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರೀಕ್ಷಿಸಲು ಬಳಸಲಾಯಿತು. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮ ಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಿದ್ದರು. ಹರೇ ಕೃಷ್ಣ ಜಿ. ಹರೇ ಕೃಷ್ಣ. ನೀವ್ ಯಾರಾದ್ರೂ ವಿಷ್ಣು ಸಹಸ್ರನಾಮ ಓದ್ತೀರಾ? ಓದ್ತೀನಿ. ಹೌದು ಪ್ರಭು, ದಿನ ಓದ್ಕೊಳ್ತೀನಿ ಪ್ರಭುಜಿ. ಕೊನೆಯಲ್ಲಿ ಓಂ ತತ್ಸತ್ ಅಂತ ನಾವು ಹೇಳ್ತೇವೆ. ಯಾಕೆ ಓಂ ತತ್ಸತ್ ಅನ್ನುವಂಥದ್ದು? ಅದು ಭಗವಂತನನ್ನ ನಿರ್ದೇಶಿಸುತ್ತೆ. ಇಲ್ಲಿ ಹೇಳ್ತಾರೆ, ಅನಾದಿ ಕಾಲದ ಸೃಷ್ಟಿಯ ಕಾಲದಿಂದ ಬ್ರಹ್ಮ ಮೊದಲು ಅವನೇ, ಅಲ್ಲಿಂದ ಅದು ಎಲ್ಲರೂ ಹೇಳ್ತಾ ಬರುವಂತದ್ದು ಓಂ ತತ್ಸತ್ ಅಂದ್ರೆ ಏನು ಅನ್ನುವಂಥದ್ದು. ಓಂ ಭಗವಂತನನ್ನ, ಪರಮಪ್ರಭುವನ ಸುಪ್ರೀತಿಗಾಗಿ ಯಜ್ಞ ಮಾಡುವಾಗ ಅಥವಾ ವೇದ ಮಂತ್ರಗಳನ್ನು ಹೇಳುವಾಗ ಓಮನ್ನು ಉಪಯೋಗಿಸ್ತೇವೆ. ತತ್ಸತ್ ಅಂತ ಹೇಳ್ಬೇಕು. ಓಂ ತತ್ಸತ್ ಅಂದ್ರೆ ಅದು ಅವನನ್ನೇ ನಿರ್ದೇಶಿಸಿ ಮಾಡುವಂತಹದ್ದು ಅನ್ನುವಂಥದ್ದು. ಈ ಶಬ್ದವನ್ನ ಉಪಯೋಗಿಸ್ತಾರೆ. ಇದನ್ನ ನಾವು ಉಪಯೋಗಿಸ್ಬೇಕು. ಇಲ್ಲಿ ಓಂ ಅಂದ್ರೆ ಏನು? ವಿಷ್ಣು. ವಿಷ್ಣು. ಓಂ ಅಂದ್ರೆ ವಿಷ್ಣು. ತತ್ ಅಂದ್ರೆ ಯಾವುದೇ ರೀತಿಯಾದಂತಹ ಮುಕ್ತಿಗೋಸ್ಕರ ಬಿಡುಗಡೆಯನ್ನ ಅಥವಾ ಡಿಟ್ಯಾಚ್ ಆಗುವಂತ, ಯಾವುದೇ ಕರ್ಮ ಫಲಗಳನ್ನ ಮಾಡದೇ ಇರುವಂತಹದ್ದು. ಸತ್ ಅನ್ನುವಂತಹದ್ದು
ಎಲ್ಲವನ್ನ ಭಗವಂತನಿಗೆ ಅರ್ಪಿಸುವಂತಹದ್ದು. ಒಂದು ಫಲಾಪೇಕ್ಷೆ ಇಲ್ಲದ ಅಕರ್ಮವನ್ನ ಮಾಡುವಂತಹದ್ದು, ನಿಷ್ಕಾಮ ಕರ್ಮವನ್ನ ಮಾಡುವಂತಹದ್ದು ತತ್. ಮತ್ತೆ ಸತ್ ಅನ್ನುವಂತಹದ್ದು ಎಲ್ಲವನ್ನ ಭಗವಂತನಿಗೆ ಅರ್ಪಿಸುವಂತಹದ್ದು, ಭಗವಂತನಿಗೆ ಮತ್ತು ಅವರ ಭಕ್ತರಿಗೆ ಅದನ್ನ ಅರ್ಪಿಸುವಂತಹದ್ದು ಅಂತ ಹೇಳಲಾಗಿತ್ತು. ಇದನ್ನು ತಸ್ಮಾದೋ ಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯ ಪ್ರವರ್ತಂತೆ ವಿಧಾನೋಕ್ತ ಸತತಂ ಬ್ರಹ್ಮವಾದಿನಂ. ಓದಿ ಸುಮಿತ್ರಾ ಮಾತಾಜಿ. ಗುರುಜಿ. ಹಾ ವಿನುತಾ ಮಾತಾಜಿ ಓದಿ. ನೀವು ಎಲ್ಲೋ ಅನ್ಮ್ಯೂಟೇ ಮಾಡ್ತಾ ಇಲ್ಲ, ಹೆಸರು ಕರೆದ್ರೆ. ಓಕೆ ಗುರುಜಿ ಮಾಡ್ತಾ ಇದೀನಿ, ಅಷ್ಟೊತ್ತಿಗೆ ಯಾರೋ ಹೇಳ್ಬಿಟ್ಟಿರ್ತಾರೆ ಹಂಗಾಗಿ. ಓಕೆ ಓಕೆ ಓದಿಮ್ಮ. ಆದುದರಿಂದ ಧರ್ಮ ಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞದಾನ ಮತ್ತು ತಪಸ್ಸುಗಳ ಆಚರಣೆಯನ್ನು ಕೈಗೊಳ್ಳುವ ಆಧ್ಯಾತ್ಮವಾದಿಗಳು ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸುತ್ತಾರೆ. ಹರೇ ಕೃಷ್ಣ. ಧರ್ಮಗ್ರಂಥಗಳ ನಿಯಮಗಳಿಗೆ ಧರ್ಮಗ್ರಂಥ ಏನ್ ಹೇಳುತ್ತೆ ಅನ್ನುವಂಥದ್ದು, ಶಾಸ್ತ್ರ ಏನ್ ಹೇಳುತ್ತೆ ಅನ್ನುವಂಥದ್ದು, ಯಾವುದನ್ನೇ ಯಜ್ಞ ದಾನ ತಪಸ್ಸು ಯಾವುದನ್ನೇ ಮಾಡುವಾಗಲೂ ಸಹಿತ ನಾವು ಓಮಿಂದ ಪ್ರಾರಂಭಿಸುವಂತಹದ್ದು ಪ್ರತಿಯೊಂದನ್ನು. ಯಾಕೆಂದ್ರೆ ಓಂ ಅನ್ನುವಂತಹದ್ದು ಭಗವಂತನನ್ನೇ ನಿರ್ದೇಶಿಸುತ್ತೆ, ವಿಷ್ಣುವನ್ನೇ ನಿರ್ದೇಶಿಸುತ್ತೆ. ಓಂ ಇತಿ ಏತದ್ ಬ್ರಹ್ಮಣೇ ನಿದಿಷ್ಟಂ ನಾಮ, ಅದು ಋಗ್ವೇದದಲ್ಲಿ ಹೇಳಲಾಗಿದೆ. ಓಂ ಅಂದ್ರೆ ವಿಷ್ಣು. ಓಂ ಅನ್ನು ವೇದ ಮಂತ್ರಗಳ ಶುರುವಿಗೆ ಎಲ್ಲಾ ಯಾವುದನ್ನೇ ಹೇಳುವಾಗ್ಲೂ ನಾವು ಓಮಿಂದ ಶುರು ಮಾಡ್ತೇವೆ. ನಿಮ್ಗೆ ಗೊತ್ತಿದೆ ಅದು. ಯಾವುದೇ ಶ್ಲೋಕ ಓದ್ಲಿ, ಯಾವುದೇ ಮಂತ್ರ ಓದ್ಲಿ ಅಥವಾ ಅಲ್ವಾ, ಇದೆಲ್ಲ ಮಂತ್ರಗಳ ಹಿಂದೆ ಓಂ ಇದ್ದೇ ಇರುತ್ತೆ. ಯಾಕಿರತ್ತೆ ಅಂದ್ರೆ ಅವನೇ ಪರಮ ಗುರಿ, ಬೇರೆ ಯಾರು ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು. ಯಾಕೆಂದ್ರೆ ಈಗ ನಾವು ಶ್ರೀ ರುದ್ರವನ್ನ ಹೇಳ್ತೇವೆ. ರುದ್ರ ಶಿವನ ಕುರಿತಾಗಿ ಹೇಳಿದ್ರೆ ಕೊನೆಗೆ ಹರಿ ಓಂ ಅಂತಾನೆ ಹೇಳುವಂಥದ್ದು. ಯಾಕೆಂದ್ರೆ 11ನೇ ಅಧ್ಯಾಯದಲ್ಲಿ 10ನೇ ಅಧ್ಯಾಯದಲ್ಲಿ ಅವನು ಹೇಳಿದ್ದಾನೆ ನಾನೇ ಶಿವ ಅನ್ನುವಂಥದ್ದನ್ನು ಸಹಿತ ಅಲ್ವಾ. ಏಕಾದಶ ರುದ್ರರೇ ನಾನು ಶಿವ ಅಂತ ಅವನು ಹೇಳ್ತಾನೆ. ಸೊ ಅವನು ಬೇರೆ ಅಲ್ಲ, ಇದು ಬೇರೆ ಅಲ್ಲ, ಆದ್ರೆ ಉದ್ದೇಶ ಬೇರೆ. ಆ ಎರಡು ಅವತಾರಗಳ ಉದ್ದೇಶ ಬೇರೆ. ಅವನು ಶಿವನಾಗ್ತಾನೆ. ಈಗ ಹಾಲು ಮೊಸರಾದಾಗೆ ಮೊಸರು ಹಾಲಾಗ್ಲಿಕ್ಕೆ ಸಾಧ್ಯವಿಲ್ಲ, ಹಾಲೇನೋ ಮೊಸರಾಗ್ಬಿಟ್ಟಿದೆ ಅಂತ. ಹಾಗೆ ಶಿವ ರಜೋಗುಣವನ್ನ ರಿಪ್ರೆಸೆಂಟ್ ಮಾಡ್ತಾನೆ. ಅವನದೇ ಆದ ಕೆಲವು ಉದ್ದೇಶಗಳಿದ್ದಾವೆ. ಸೊ ಅಲ್ಲಿ ಆದ್ರಿಂದ ನಾವು ಏನೇ ಹೇಳಿದ್ರು ಸಹಿತ ಅದು ಕೊನೆಗೆ ಹೇಗೆ ಭೂಮಿಗೆ ಬಿದ್ದ ನೀರ ಸಾಗರಕ್ಕೆ ಸೇರ್ಬೇಕು. ನಾವು ಏನೇ ಯಾವುದೇ ದೇವರಿಗೆ ಏನೇ ಮಾಡಿದ್ರು ಅದು ಸೇರುವಂತಹದ್ದು ವಿಷ್ಣುವಿಗೆ ಅಥವಾ ಕೃಷ್ಣನಿಗೆ. ಮತ್ತೆ ಯಾರಿಂದ ಏನೇ ಸಿದ್ಧಿ ಅಥವಾ ವರ ಅಥವಾ ಫಲ ನಮ್ಗೆ ನಾವು ಪಡ್ಕೊಂಡ್ರು ಅದು ಕೊಡುವಂತವನು ಅವನೇ ಅನ್ನೋದನ್ನು ಹೇಳ್ತಾನೆ. ಆದ್ರೆ ಜನರಿಗೆ ಅದು ಗೊತ್ತಿರೋಲ್ಲ. ಎಲ್ಲಿ ತನಕ ಈ ಜ್ಞಾನ ನಮ್ಗೆ ಅರ್ಥ ಆಗೋದಿಲ್ವೋ ಅಲ್ಲಿ ತನಕ ಅದು ನಮ್ಗೆ ಗೊತ್ತಿರಲ್ಲ. ನಾವು ತಿಳ್ಕೊಳ್ತೇವೆ, ಆ ದೇವರಿಗೆ ಪೂಜೆ ಮಾಡು, ಈ ದೇವರಿಗೆ ಪೂಜೆ ಮಾಡು, ಅದು ಮಾಡು, ಇದು ಮಾಡು. ಎಲ್ಲಾ ದೇವತೆಗಳನ್ನು ನಾವು ಗೌರವಿಸಲೇಬೇಕು, ಎಲ್ಲಾ ದೇವತೆಗಳಿಗೂ ನಾವು ನಮಸ್ಕಾರ ಮಾಡಲೇಬೇಕು. ಆದ್ರೆ ಅದರ ಹಿಂದೆ ನಾವು ಅರ್ಥ ಮಾಡಿಕೊಳ್ಬೇಕು, ನಾವು ಅವನನ್ನೇ ಮಾಡ್ತಾ ಇದ್ದೀವಿ, ಅವನಿಗೆ ಪೂಜೆಯನ್ನ ಮಾಡ್ತಾ ಇದ್ದೀವಿ, ಬೇರೆ ಯಾರಿಗೂ ಅಲ್ಲ ಅನ್ನೋದು. ಎಲ್ಲವೂ ಒಂದೇ ಅನ್ನುವಂತಹದ್ದು. ಅದರಿಂದ ಈ ಓಂ ಅನ್ನುವಂತಹದ್ದು ಏನು ಭಗವಂತನನ್ನ ಸೂಚಿಸುತ್ತೆ. ಮುಂದೆ ನೋಡೋಣ. ತದಿತ್ಯನಭಿಸಂಧಾಯ ಫಲಂ ಯಜ್ಞ ತಪಕ್ರಿಯಾ ದಾನ ಕ್ರಿಯಾಶ್ಚ ವಿವಿಧಾ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಹರೇ ಕೃಷ್ಣ. ಸುಮಿತ್ರಾ ಮಾತಾಜಿ ಓದಿ. ಮತ್ತೆ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದಾರ? ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ ತಪಸ್ಸು ಮತ್ತು ದಾನಗಳನ್ನು ಮಾಡಬೇಕು. ಇಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಮೋಕ್ಷವನ್ನು ಪಡೆಯುವುದು. ಧನ್ಯವಾದ ಗುರುಜಿ. ತತ್ ಅನ್ನುವಂಥದ್ದು, ಈಗ ಉದಾಹರಣೆಗೆ ನಾವು ನೃಗ ಮಹಾರಾಜನ ಕಥೆಯನ್ನ ಕೇಳಿದ್ವಿ. ಆದ್ರೆ ಅವನು ನಿಷ್ಕಾಮ ಕರ್ಮವನ್ನ ಮಾಡ್ತಾ ಇಲ್ಲ. ಯಜ್ಞವನ್ನ ಮಾಡಿದ್ರು ಅವನು ತನ್ನ ಸ್ವಂತ ಲಾಭಕ್ಕೋಸ್ಕರ ಮಾಡ್ತಾ ಇದ್ದ ಯಜ್ಞವನ್ನ. ಯಾವಾಗಲೂ ನಮ್ಮ ಉದ್ದೇಶ ಏನು ನೋಡಿ, ಎಷ್ಟು ಭಗವಂತ ಹೇಳ್ತಾನೆ ಅಂದ್ರೆ, ನೀವು ಮಾಡಬೇಕು, ಯಜ್ಞ ಮಾಡಿ, ದಾನ ಮಾಡಿ, ತಪಸ್ಸನ್ನ ಮಾಡಿ. ಅದ್ ಯಾವುದನ್ನ ಸ್ವಂತಕ್ಕೆ ಮಾಡಬಾರ್ದು, ಅದನ್ನ ಭಗವಂತನಿಗೆ. ಅದು ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮವಾಗಿ ತತ್ ಅನ್ನುವಂಥದ್ದು ಅದನ್ನೇ ಸೂಚಿಸುತ್ತೆ. ನಾವು ಯಾವುದೇ ಕರ್ಮವನ್ನು ಮಾಡಿದ್ರು ನನಗೋಸ್ಕರ ಅಲ್ಲ, ಅದು
ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲಾ ಲೋಕದ ಎಲ್ಲಾ ಜನರಿಗೆ ಹಿತವಾಗ್ಲಿ ಅನ್ನುವ ರೀತಿಯಲ್ಲಿ ನಾವು ಅದನ್ನ ಮಾಡಬೇಕು. ಅದರಿಂದ ಅದು ತತ್ ಅನ್ನುವಂಥದ್ದನ್ನ ಸೂಚಿಸುತ್ತೆ. ಯಾವುದು? ಕರ್ಮ ಫಲಾಪೇಕ್ಷೆ ಇಲ್ಲದ ಕರ್ಮ. ತತ್ವಂ ಅಸಿ, ಅದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಏನ್ ಹೇಳಲಾಗಿದೆ ಅಂದ್ರೆ ಮುಕ್ತಿಗಾಗಿ ನಡೆಸುವ ನಿಷ್ಕಾಮ ಕರ್ಮದ ಪ್ರತೀಕ ತತ್ ಅನ್ನುವಂಥದ್ದು. ಆ ಕರ್ಮಗಳು ಲೌಕಿಕ ಲಾಭಗಳನ್ನು ಬಯಸದೆ ಸಾಧಕನಿಂದ ಮಾಡಲ್ಪಡುತ್ತದೆ. ಯಾರು ಸಾಧಕ? ಯಾರು ಭಕ್ತಿಯಲ್ಲಿ ಇರ್ತಾನೆ, ಯಾರು ಭಗವಂತನ ಸೇವೆಯನ್ನು ಬಯಸ್ತಾನೆ ಯಾವಾಗಲೂ, ಅಂಥವನು ಅದು ಒಂದು ಭಗವಂತನ ಸೇವೆ ಅಂತ ಮಾಡುವಂತಹದ್ದು. ಲೌಕಿಕ ಲಾಭಗಳನ್ನು ಅವನು ಬಯಸ್ತಾ ಇಲ್ಲ ಅಲ್ಲಿ ಅನ್ನೋದನ್ನು ನಾವು, ಅದು ತತ್ ಪದವನ್ನ ಸೂಚಿಸುತ್ತೆ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇ ತತ್ ಪ್ರಯೋಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದಃ ಪಾರ್ಥಯುಜ್ಯತೆ ಯಜ್ಞೇ ತಪಸಿ ದಾನೇ ಚ ಸ್ಥಿತಿಃ ಸದಿತಿತೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಹರೇ ಕೃಷ್ಣ. ಸಂದೀಪ್ ಪ್ರಭುಜಿ. ಹರೇ ಕೃಷ್ಣ ಗುರುಜಿ. ಅರ್ಜುನನೇ, ಭಕ್ತಿ ಸೇವೆಯ ಗುರಿಯು ಪರಿಪೂರ್ಣ ಸತ್ಯ. ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ. ಇಂತಹ ಯಜ್ಞಗಳನ್ನು ಮಾಡುವಾತನನ್ನು ಮತ್ತು ಪರಮ ಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ. ಇದು ಬಹಳ ಮುಖ್ಯ. ಏನು ಸತ್ ಅನ್ನುವಂತಹದ್ದು? ಭಗವಂತನಿಗೆ ಅರ್ಪಿಸುವಂತಹದ್ದು. ಏನೇ ಮಾಡಿದ್ರು ಹೀಗೆ ಒಂದ್ಸಲ ವೃಂದಾವನದಲ್ಲಿ ಒಂದು ಚಿಕ್ಕದು ಹೀಗೆ ಬ್ರಾಹ್ಮಣರೆಲ್ಲ ಸೇರಿ ಯಜ್ಞಗಳನ್ನ ಮಾಡ್ತಾ ಇದ್ರು. ಈ ಕಡೆ ಕೃಷ್ಣ ಬಲರಾಮ ಬಹಳ ಹಸಿವಾಗಿರತ್ತೆ ಅಂತ ಇರತ್ತೆ. ಅವ್ರೇನ್ ಮಾಡ್ತಾರೆ, ಏನಾದ್ರೂ ತಿನ್ಲಿಕ್ಕೆ ಹೋಗಿ ಆ ಬ್ರಾಹ್ಮಣರ ಹತ್ರ ಕೇಳ್ಕೊಂಡ್ ಬನ್ನಿ ಅಂತ ಗೋಪ ಬಾಲರನ್ನ ಕಳಿಸ್ತಾರೆ. ಅವ್ರು ಬ್ರಾಹ್ಮಣರು ಏನ್ ಹೇಳ್ತಾರೆ, ನಾವು ಯಜ್ಞ ಮಾಡ್ತಾ ಇದ್ದೀವಿ, ನಾವೇನು ಕೊಡಕ್ ಆಗಲ್ಲ ಅಂತ. ಅಲ್ಲಿ ಕೃಷ್ಣನೇ ಕೇಳ್ತಾ ಇದ್ದಾನೆ, ಆದ್ರೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಏನಾಗತ್ತೆ, ಅವ್ರು ಹಾಗೆ ವಾಪಸ್ ಬರ್ತಾರೆ. ಆಗ ಕೃಷ್ಣ ಹೇಳ್ತಾನಂತೆ, ಹೋಗಿ ಬ್ರಾಹ್ಮಣ ಪತ್ನಿಯರ ಹತ್ರ ಕೇಳಿ ಅಂತ. ಅಲ್ಲಿ ಅವರು ಕೃಷ್ಣನಿಗೆ ಓಡೋಡ್ ತಗೊಂಡ್ ಬರ್ತಾರೆ ಎಲ್ಲವನ್ನು. ಅವ್ರು ಇಲ್ಲಿ ಬಂದು ತಿಂತಾರೆ, ಕೃಷ್ಣನಿಗೆ ಕೊಡ್ತಾ ಎಲ್ಲ ತಿಂತಾರೆ. ಅವ್ರು ಮತ್ತೆ ಇದಾಗತ್ತೆ, ಏನು ನೀವು ಹೆಂಡತಿಯರಿಗೆ ಕೇಳ್ತಾರಂತೆ, ನೀವು ಅಲ್ಲಿ ಯಾಕೆ ಕೊಟ್ರಿ ಹಾಗೆ ಹೀಗೆ ಅಂತ. ಆಮೇಲೆ ಅವ್ರಿಗೆ ರಿಯಲೈಸ್ ಆಗತ್ತೆ, ಇಲ್ಲ ಅಲ್ಲಿ ಭಗವಂತನಿಗೆ ಕೊಟ್ಟಿರೋದಂತ ಅನ್ನುವಂತಹದ್ದು ಅಂತ. ಅಂದ್ರೆ ಎಲ್ಲವೂ ಭಗವಂತನಿಗೆ ಅರ್ಪಿಸುವಂತಹದ್ದು ಅವರಿಗೆ ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಲ್ಲಿ ಕೃಷ್ಣನ ಅಲ್ಲೇ ಇದ್ದಾನೆ. ಆಕ್ಚುಲಿ ಭಗವಂತ ಆ ತರ ಇದ್ರೆ ನಾವು ನೋಡ್ತೀವಿ, ಭಕ್ತಿಯಲ್ಲಿ ಇದ್ದಾಗ ಮಾತ್ರ ಭಗವಂತ ನಮಗೆ ಸರಿಯಾಗಿ ಕಾಣಿಸ್ಕೊಳ್ತಾನೆ. ಆದ್ರೆ ಆ ಭಕ್ತಿ ಅನ್ನುವಂತಹದ್ದು ಪರಿಪೂರ್ಣ ಅಲ್ಲದೆ ಇದ್ರೆ ಏನಾಗತ್ತೆ ಅಂದ್ರೆ ಭಗವಂತ ಸರಿಯಾಗಿ ಅವರಿಗೆ ಕಾಣಿಸ್ತಾ ಇಲ್ಲ. ಆದ್ರೆ ಇವರು ವೃಂದಾವನದಲ್ಲಿರುವಂತಹ ಮಾತೆಯರು ಯಾವಾಗಲೂ ಕೃಷ್ಣನ ಸೇವೆ ಅಷ್ಟು ಭಕ್ತಿಯಿಂದ ಅವನನ್ನ ಮಾಡ್ತಾ ಇದ್ರು. ಅಂದ್ರೆ ಯೋಗಮಾಯ ಅನ್ನುವಂತಹದ್ದು ಆ ರೀತಿಯಾಗಿ ಅವರನ್ನ ಇಟ್ಟಿರುತ್ತೆ. ಅದರಿಂದ ಅವರು ಬೇಗ ಬೇಗ ತರ್ತಾರೆ. ಆ ಬ್ರಾಹ್ಮಣ ಪತ್ನಿಯರು ತಗೊಂಡು ಬರ್ತಾರೆ, ಕೊಡ್ತಾರೆ ಅವನಿಗೆ. ಅದು ನಿಜವಾಗಿ ಅಂದ್ರೆ ನಾವು ಏನು ಈ ಸತ್, ಓಂ ತತ್ ಸತ್, ಸತ್ ಅನ್ನುವಂತಹದ್ದು ಅವನಿಗೆ ಸೇರಿರುವಂತಹದ್ದು, ನಮ್ದಲ್ಲ ಅದು ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿ ಇರಬೇಕು. ಯಾಗ ಯಜ್ಞ ತಪಸ್ಸು ಮಾಡುವಾಗ, ಯಜ್ಞ ದಾನ ತಪಸ್ಸು ಮಾಡುವಾಗ. ಅದರಿಂದ ಈ ಓಂ ತತ್ಸತ್ ಅನ್ನುವಂಥದ್ದನ್ನು ನಾವು ಮೂರನ್ನು ಹೇಳ್ಬೇಕು. ಸತ್ ಏವ ಸೌಮ್ಯ ಅಂದ್ರೆ ಸತ್ ಪೂರ್ಣ ಆಧ್ಯಾತ್ಮದ ಅರಿವಿಗಾಗಿ ನಡೆಸುವ ಪರಮಾತ್ಮನ ಸೇವೆಯ ಪ್ರತೀಕ. ಯಾಕೆ ಮಾಡಬೇಕು ನಾವು ಆ ಸತ್, ಆ ರೀತಿಯಾದಂಥ ಸೇವೆಯನ್ನ? ಪರಮಾತ್ಮನ ಆಧ್ಯಾತ್ಮದ ಅರಿವಿಗಾಗಿ ನಮ್ ತಿಳ್ಕೊಳ್ಬೇಕು ಯಾರು ಭಗವಂತ, ಪರಮ ಸತ್ಯ ಯಾರು ಅನ್ನುವಂಥದ್ದು. ಅದರಿಂದ ಅವನು ನಿತ್ಯನಾಗ್ತಾನೆ. ಈ ರೀತಿಯಾಗಿ ಮಾಡೋದ್ರೆ ನಿತ್ಯನಾಗೋದಂದ್ರೆ ಏನು? ಅವನು ಶಾಶ್ವತನಾಗ್ತಾನೆ. ಐಹಿಕ ಪ್ರಪಂಚದಲ್ಲಿ ಈ ಅಶಾಶ್ವತವಾದ ಶರೀರದ ಜೊತೆಗೆ ಅವನಿರುವುದಿಲ್ಲ. ಈ ಕರ್ಮಗಳು ಸಹಿತ ಅವನ ನಿತ್ಯತೆ, ಅಂದ್ರೆ ದಿನಾನು ಮಾಡುವಂತಹದ್ದು ಭಗವಂತನ ಸೇವೆ, ಅವನು ಮಾಡ್ತಾ ಇರ್ತಾನೆ ಅದು ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಳುವಂಥದ್ದು. ಆದ್ರಿಂದ ಇದರ ಫಲಗಳು ನಿತ್ಯತೆ, ಅದು ಶಾಶ್ವತವಾದ ಫಲಗಳನ್ನೇ ಅವನು ಅನುಭವಿಸ್ತಾನೆ. ಭಗವಂತನ ಹತ್ತಿರಕ್ಕೆ ಹೋಗ್ಲಿಕ್ಕೆ, ಭಗವಂತನ ಸೇವೆ ಮಾಡಲಿಕ್ಕೆ ಅಂತಹ ಒಂದು ಫಲವನ್ನು ಅವನು ಪಡೀತಾನೆ. ಅಶ್ರದ್ಧೆಯ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚಯತ್ ಅಸದಿತ್ಯುಚ್ಯತೆ ಪಾರ್ಥ
न च तत्प्रेत्य नो इह। हरे कृष्ण। ಮೊದ್ಲ ಗುರುಜಿ. हाँ ಓದಿ ಮಾತಾಜಿ. ಅರ್ಜುನನೇ, ಪರಮ ಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ ಅಥವಾ ತಪಸ್ಸು ಅಶಾಶ್ವತ, ಅದನ್ನು ಅಸತ್ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ. ಸತ್ತಾದ್ಮೇಲೆ ಅಸತ್ ಇರ್ಬೇಕಲ್ವಾ? ಅಶಾಶ್ವತವಾದದ್ದೇನು? ಪರಮ ಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ, ಯಾವುದೇ ರೀತಿಯಾದಂತ ಅವನಲ್ಲಿ ಶ್ರದ್ಧೆಯನ್ನ ಮಾಡದೆ, ಶ್ರದ್ಧೆ ಅನ್ನೋದೇ ಬಹಳ ಮುಖ್ಯ. ಶ್ರದ್ಧೆ ಶುದ್ಧವಾದ ಶುದ್ಧ ಸತ್ವಗುಣದಲ್ಲಿ ನಾವು ಮಾಡಿದ ಶ್ರದ್ಧೆ, ನಮ್ಮ ಶುದ್ಧ ಮನಸ್ಸಿಂದ ನಾವು ಮಾಡಿದ ಶ್ರದ್ಧೆ, ಅದು ಯಾವಾಗಲೂ ಅವನಿಗೆ ಸೇರುತ್ತೆ. ಇಲ್ಲದೆ ಇದ್ರೆ ಏನಾಗತ್ತೆ? ಅಶಾಶ್ವತ. ಅದು ಅದರ ಫಲಗಳು ಸಹಿತ ಒಂದು ಟೆಂಪರರಿ ಆಗಿರುತ್ತೆ, ಅಷ್ಟು ಶಾಶ್ವತವಾದಂತ ಅಲ್ಲ. ತಪಸ್ಸು ಅಶಾಶ್ವತ, ದಾನ ತಪಸ್ಸು ಅಶಾಶ್ವತ ಅಂತ ಅದನ್ನ ಅಸತ್ ಆಗತ್ತೆ ಅನ್ನುವಂಥದ್ದು. ಹರೇ ಕೃಷ್ಣ. ಧನ್ಯವಾದಗಳು. ಚಿಕ್ಕ ಅಧ್ಯಾಯ ಇವತ್ತು. ಸೊ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಸ್ವಲ್ಪ ಸಮಯ ಇದೆ, ಯಾವಾಗಲೂ ಬೇಗ ಬೇಗ ಲೇಟ್ ಆಗಿಬಿಡತ್ತೆ, ಬೇಗ ಬೇಗ ಮುಗಿಸೋ ಇದರಲ್ಲಿ. ನಾಳೆ ಕೊನೆಯ ಅಧ್ಯಾಯ, ನಾಳೆ ಭಗವಂತನ ಕೊನೆಯ ನಿರ್ದೇಶಗಳು ಏನಿದೆ, ನಿರ್ದೇಶ ಅಂತ ನಾವು ತಿಳ್ಕೊಳ್ಳೋಣ. ಹರೇ ಕೃಷ್ಣ. ನಾವೆಲ್ಲ ಸೇರಿ ಒಂದು ರೌಂಡ್ ಕೃಷ್ಣ ಹರೇ ಕೃಷ್ಣ ಅಂತ ಜಪಿಸೋಣ. ಆದ್ರೂ ಟೈಮ್ ಆಗಿದೆ. ಹರೇ ಕೃಷ್ಣ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ
कृष्ण कृष्ण हरे हरे राम 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 हरे हरे कृष्ण 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 हरे हरे राम राम हरे हरे कृष्ण हरे कृष्ण राम राम हरे 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 कृष्ण 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 हरे हरे राम राम हरे हरे कृष्ण कृष्ण हरे राम राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे हरे राम हरे हरे कृष्ण 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 हरे हरे राम राम हरे हरे कृष्ण कृष्ण हरे राम राम हरे राम राम हरे हरे कृष्ण कृष्ण हरे राम हरे हरे कृष्ण कृष्ण हरे राम हरे हरे कृष्ण ಧನ್ಯವಾದಗಳು. ಸೊ ಮಂಗಳೂರು ಯಾತ್ರೆಯನ್ನ ಯಾರು ಮಾಡ್ತಾ ಇದ್ದೀರಾ, ಯಾರಾದ್ರೂ ಮಾಡ್ತಾ ಇದ್ದೀರಾ ದಯವಿಟ್ಟು ಪ್ಲಾನ್ ಮಾಡ್ಕೊಳ್ಳಿ ಬೇಗ. ಎನಿವೆ ಸ್ಟೇ ಎಲ್ಲ ಉಚಿತವಾಗಿದೆ, ಪ್ರಭುಜಿ ಅವ್ರು ಕೊಡ್ತಾರೆ ಟೆಂಪಲ್ ಇಂದ. ಅವ್ರು ಹೇಳಿದ್ದಾರೆ ನೀವು ಹೆಸರು ಕೊಡ್ಬೇಕಷ್ಟೇ. ಇನ್ ಕೇಸ್ 2 ದಿನ 3 ದಿನ ಹೋಗಿ ಭಕ್ತಿಯಲ್ಲಿ ಇದ್ದು ಮತ್ತೆ ಬರ್ಬೋದು. ನೋಡಿ, ಒಳ್ಳೆ ಕೀರ್ತನೆಗಳಿರುತ್ತೆ, ಭಗವಂತನ ಸೇವೆ, ಮತ್ತೆ ಶ್ರೀಮದ್ ಭಾಗವತಂ ಕ್ಲಾಸು, ಬಹಳ ಸೇವೆ ಮಾಡುವಂತ ಅವಕಾಶವೂ ಇರುತ್ತೆ ದೇವಸ್ಥಾನದಲ್ಲಿ ನೀವು ಹೋದ್ಮೇಲೆ. ಅಲ್ಲಿ ಬೇರೆ ಬೇರೆ ರೀತಿಯಾಗಿ 2 ದಿವಸ ಕೃಷ್ಣ ಜನ್ಮಾಷ್ಟಮಿ ಮತ್ತೆ ಇವರು ವ್ಯಾಸ ಪೂಜೆ ಶ್ರೀಲ ಪ್ರಭುಪಾದರದು. ಸೊ ದಯವಿಟ್ಟು ಟೈಮ್ ಮಾಡಿಕೊಂಡು ಮಂಗಳೂರಿಗೆ ಬನ್ನಿ. ಓಕೆ, ಹರೇ ಕೃಷ್ಣ. ಧನ್ಯವಾದಗಳು. ಪಾಂಚಾಕಲ್ಪತರು ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ, ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ, ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ, ಎಲ್ಲಾ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಶುಭರಾತ್ರಿ.